ಅಧ್ಯಕ್ಷರಿಗೆ ಕನ್ನಡ ಶಾಲನ್ನು ಹಾಕುವುದರ ಮೂಲಕ ಸ್ವಾಗತವನ್ನು ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಶ್ರೀ ದಯಾನಂದ ರೈ ಕಳ್ವಾಜೆ ಅವರು, ಕಾಸರಗೋಡಿನ ಕಳ್ವಾಜೆ ಅವರು. ಸರ್, ದಯವಿಟ್ಟು ಹಲಸು ಹಣ್ಣು ಮೇಳದ ಕವಿಗೋಷ್ಠಿಯ ವೇದಿಕೆಗೆ ನಿಮಗೆ ಪ್ರೀತಿಯಿಂದ ಸ್ವಾಗತವನ್ನು ನೀಡ್ತಾ ಇದ್ದೇನೆ. ಸರ್, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹಾಗೆ ಶ್ರೀ ಜಯಾನಂದ ಪೆರಾಜೆ ಅವರು, ಹಿರಿಯ ಪತ್ರಕರ್ತರು, ಹಿರಿಯ ಸಾಹಿತಿಗಳು, ದಯವಿಟ್ಟು ಈ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಶ್ರೀಮತಿ ರೋಹಿಣಿ ಆಚಾರ್ಯ ನಗರ, ಇವರು ಕೂಡ ವೇದಿಕೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಶ್ರೀಮತಿ ಭಾರತಿ ಕೊಲ್ಲರ ಮಜಲು, ಗೃಹಿಣಿ, ಕೃಷಿಕರು, ಸಾಹಿತ್ಯಾಸಕ್ತರು, ಪುತ್ತೂರಿನ ನಿವಾಸಿಗಳು. ಮೇಡಮ್, ದಯವಿಟ್ಟು ನೀವು ಕೂಡ ವೇದಿಕೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಶ್ರೀ ಗಿರೀಶ್ ಪೆರಿಯಡ್ಕ, ಉಪ್ಪಿನಂಗಡಿ. ಸರ್, ದಯವಿಟ್ಟು ತಾವು ಕೂಡ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಶ್ರೀ ನಾರಾಯಣ ಕುಂಬ್ರ, ಇವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಹಲಸು ಹಣ್ಣು ಮೇಳದಲ್ಲಿ ಒಂದು ವಿನೂತನ ಪ್ರಯತ್ನವಾಗಿ ಈ ಬಾರಿಯ ಹಲಸು ಮೇಳದಲ್ಲಿ ಹಲಸು ಹಣ್ಣುಗಳ ಕವನ, ಸ್ವರಚಿತ ಕವನ ವಾಚನದ ಒಂದು ಹೊಸ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಮೊದಲನೇದಾಗಿ ಇದನ್ನು ಪುರಸ್ಕರಿಸಿ ಬಂದಂಥ ಎಲ್ಲ ಸಾಹಿತಿಗಳು, ಕವಿಗಳನ್ನು ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ, ಕವನ ವಾಚನವನ್ನು ಪ್ರಪ್ರಥಮವಾಗಿ ಮಾಡಲಿಕ್ಕಿದ್ದಾರೆ ಶ್ರೀ ದಯಾನಂದ ರೈ ಕಳ್ವಾಜೆಯವರು. ಶ್ರೀಯುತರು ಕಾಸರಗೋಡಿನ ಕಳ್ವಾಜೆಯವರು. ಇವರಿಗೆ ಅನ್ನಕ್ಕೆ ಕೃಷಿ, ಸಂತಸಕ್ಕೆ ಸಾಹಿತ್ಯ, ಸಂವಹನಕ್ಕೆ ಕನ್ನಡ ಮತ್ತು ತುಳು ಭಾಷೆ, ಕನ್ನಡ ಪತ್ರಿಕೆಗಳ ಓದು ಇವರ ಬರಹಗಳಿಗೆ ಸ್ಫೂರ್ತಿ, ಕನ್ನಡ ಕವಿಗೋಷ್ಠಿಗಳಲ್ಲಿ ಭಾಗಿ, ಆಕಾಶವಾಣಿ ಸುದ್ದಿವಾಹಿನಿಗಳಲ್ಲಿ ಅತಿಥಿಯಾಗಿ ಭಾಗವಹಿಸಿದ್ದಾರೆ. ಸರ್, ಹಲಸು ಹಣ್ಣು ಮೇಳದ ಹಲಸು ಕವಿಗೋಷ್ಠಿಯ ಪ್ರಪ್ರಥಮ ಕವನ ವಾಚನದ ಕೇಳುವ ಭಾಗದಲ್ಲಿ ನಾವಿದ್ದೇವೆ. ನೀವು ಹೇಳುವಂಥವರಾಗಿ ಅಂತ ಆಶಿಸ್ತಾ ವೇದಿಕೆ ನಿಮಗಾಗಿ. ಎಲ್ಲ ಕವಿಮನಸ್ಸುಗಳಿಗೂ ನನ್ನ ಪ್ರೀತಿಪೂರ್ವಕ ನಮನಗಳು. ಬಹುಶಃ ಕವಿಗಳು ಮಾತಾಡಬಾರ್ದು ಅಂತ ಒಂದು ಏನೋ ಕಡ್ಡಾಯ ಇರಬೇಕು, ಹೆಚ್ಚು ಮಾತಾಡೋದಿಲ್ಲ. ಎಲ್ಲ ಕವಿಗಳಿಗೂ ಅವಕಾಶ ಬೇಕಲ್ಲ. ಹಾಗಾಗಿ ನೇರವಾಗಿ ನನ್ನ ರಚನೆಯನ್ನು ನಿಮ್ಮ ಮುಂದೆ ಮಂಡಿಸ್ತಾ ಇದ್ದೇನೆ. ನನ್ನ ರಚನೆಯ ಶೀರ್ಷಿಕೆ ಹಣ್ಣಾಗಬೇಕೆನಗೆ. ಹಣ್ಣಾಗಬೇಕೆನಗೆ ಮಾಗಿ ಬೀಗಿದ ಮರದಿ ಬಂದು ಖಗ ಮೃಗವೆಲ್ಲ ಮೆಲ್ಲಬೇಕು. ಹಣ್ಣಾಗಬೇಕೆನಗೆ ಮಾಗಿ ಬೀಗಿದ ಮರದಿ ಬಂದು ಖಗ ಮೃಗವೆಲ್ಲ ಮೆಲ್ಲಬೇಕು. ರಾಮ ಲಕ್ಷ್ಮಣ ಸೀತ ಹನುಮನೇ ಮೊದಲಾಗಿ ಸತ್ವಫಲಗಳ ಹಾಗೆ ಮೆರೆಯಬೇಕು. ರಾಮ ಲಕ್ಷ್ಮಣ ಸೀತ ಹನುಮನೇ ಮೊದಲಾಗಿ ಸತ್ವಫಲಗಳ ಹಾಗೆ ಮೆರೆಯಬೇಕು. ಹಸಿದ ಉದರವ ಸೇರಿ ತಣಿಸಬೇಕು. ಹಸಿದ ಉದರವ ಸೇರಿ ತಣಿಸಬೇಕು. ಬುದ್ಧನಂತಿರಬೇಕು ಬದ್ಧತೆಯ ನೆರಳಲ್ಲಿ ಶುದ್ಧ ಫಲಗಳು ಮರದಿ ತೊನೆಯಬೇಕು. ಬುದ್ಧನಂತಿರಬೇಕು ಬದ್ಧತೆಯ ನೆರಳಲ್ಲಿ ಶುದ್ಧ ಫಲಗಳು ಮರದಿ ತೊನೆಯಬೇಕು. ಹಲಸು ಮಾವುಗಳಂತೆ ಜೇನ ರುಚಿ ತಂದೊಡ್ಡಿ ಸವಿದವನ ಚೆಲುವನಗು ಕಾಣಬೇಕು. ಹಲಸು ಮಾವುಗಳಂತೆ ಜೇನ ರುಚಿ ತಂದೊಡ್ಡಿ ಸವಿದವನ ಚೆಲುವನಗು ಕಾಣಬೇಕು. ಬಾನದಾರಿಯ ತುಂಬ ಹಾರಿಬಹ ಪಕ್ಷಿಗಳು ನನ್ನೊಳಗೆ ಸಂತಸವ ಹಂಚಬೇಕು. ಬಾನದಾರಿಯ ತುಂಬ ಹಾರಿಬಹ ಪಕ್ಷಿಗಳು ನನ್ನೊಳಗೆ ಸಂತಸವ ಹಂಚಬೇಕು. ಮಲೆಯ ಮಧ್ಯದಿ ಮತ್ತೆ ಬೀಜವಾಗುತ್ತ ನಾನು ಹಸಿರೆಲೆಯ ಮರವಾಗಿ ಬೆಳೆಯಬೇಕು. ಹಸಿರೆಲೆಯ ಮರವಾಗಿ ಬೆಳೆಯಬೇಕು. ಜ್ಞಾನ ಚೆಲ್ಲುವ ತಪಕ್ಕೆ ತಂಪಾಗಬೇಕೆನಗೆ ಬದುಕಿನರ್ಥದ ಸೊಗವ ಪಡೆಯಬೇಕು. ಜ್ಞಾನ ಚೆಲ್ಲುವ ತಪಕ್ಕೆ ತಂಪಾಗಬೇಕೆನಗೆ ಬದುಕಿನರ್ಥದ ಸೊಗವ ಪಡೆಯಬೇಕು.
ಆ ಮರವ ಈ ಮರವ ಅಂತರಂಗದಿ ಭಜಿಸಿ ರಾಮನೇ ನನ್ನೊಳಗೆ ಬದುಕಬೇಕು, ರಾಮನೇ ನನ್ನೊಳಗೆ ಬದುಕಬೇಕು, ತಾಳಕ್ಕೂ ಮೇಳಕ್ಕೂ ಸೇರಬೇಕು. ರಾಮನೊಲವಿನ ಹಣ್ಣು ನಾನಾಗಬೇಕು, ಮಾತೆ ಶಬರಿಯ ಹಾಗೆ ಮಾಗಬೇಕು. ಸಜ್ಜನರ ದಾಸ್ಯದಲ್ಲಿ ಬೀಗಬೇಕು, ಮಾತೆ ಶಬರಿಯ ಹಾಗೆ ಮಾಗಬೇಕು. ಸಜ್ಜನರ ದಾಸ್ಯದಲ್ಲಿ ಬೀಗಬೇಕು. ಅವಕಾಶಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು ಸರ್. ತಮ್ಮ ಕವನಗಳಲ್ಲಿ ಪಂಚವಟಿಯ ರಾಮನನ್ನು, ಲಕ್ಷ್ಮಣನನ್ನು, ಸೀತಾಮಾತೆಯನ್ನು ನೆನಪಿಸಿಕೊಂಡಿದ್ದೀರಿ. ಹಲಸು ಮಾವಿನಂತೆ ಚೆಲುವ ನುಡಿ ಬೀರಬೇಕು ಅಂತ ಹೇಳಿದಾಗ ತುಂಬ ಸಂತೋಷವು ಖುಷಿಯು ನಮ್ಮ ಪಾಲಿಗೆ. ಭಾಳ ಸೊಗಸಾದ ರೀತಿಯಲ್ಲಿ ಕವನ ವಾಚಿಸಿದ ನಿಮಗೆ ಕೃತಜ್ಞತೆಗಳು. ಮುಂದಕ್ಕೆ ಶ್ರೀಮತಿ ರೋಹಿಣಿ ಆಚಾರ್ಯ ನಗರ ಇವರು ತಮ್ಮ ಕವನವನ್ನು ವಾಚನ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಇವರು ಹಲವಾರು ಲೇಖನಗಳು, ಕವನಗಳನ್ನು ರಚಿಸಿದ್ದಾರೆ. ಹಲವಾರು ವೇದಿಕೆಗಳಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಕೂಡ ಭಾಗವಹಿಸಿದ್ದಾರೆ. ನಮ್ಮ 2023 ಹಲಸು ಮೇಳದಲ್ಲಿ ಹಲಸಿನ ಒಂದು ಸುಂದರವಾದ ರಂಗೋಲಿಯನ್ನು ನಮ್ಮ ವೇದಿಕೆಯ ಮೇಲೆ ಬರೆದು ನಮಗೆಲ್ಲಸವನ್ನು ಕೂಡ ನೀಡಿದ ನೆನಪು ನಮ್ಮ ಪಾಲಿಗೆ. ಮೇಡಮ್, ವೇದಿಕೆ ನಿಮಗಾಗಿ. ಎಲ್ಲರಿಗೂ ಸಂಜೆಯ ಶುಭಾಶಯಗಳೊಂದಿಗೆ ನನ್ನ ಶೀರ್ಷಿಕೆ ಕವನದ್ದು ಹಣ್ಣುಗಳಿಗೆ ಒಡೆಯ. ಮುಂಜಾನೆಯ ಕಲರವ, ಮುಂಜಾನೆಯ ಕಲರವ ಹಕ್ಕಿಗಳ ಕಲರವ, ಮುಂಜಾನೆಯ ಕಲರವ ಹಕ್ಕಿಗಳ ಕಲರವ. ಎತ್ತ ನೋಡಿದರೂ ಮರಗಳು, ಎತ್ತ ನೋಡಿದರೂ ಮರಗಳು, ಹೂ ಹಣ್ಣುಗಳ ಮರ. ಎತ್ತರದ ಮರ, ಸಣ್ಣದಾದ ಮರ, ಆಹಾ ಹಣ್ಣುಗಳ ಹಲವು ಬಗೆಯ ಹಣ್ಣುಗಳು. ಹಣ್ಣುಗಳಿಗೆ ಒಡೆಯ ಹಲಸಿನ ಹಣ್ಣು. ಮರವೇರಿ ನಿಂತ ಎತ್ತರದಲ್ಲಿ ನಿಂತು, ಮರವೇರಿ ನಿಂತ ಎತ್ತರದಲ್ಲಿ ನಿಂತು, ಕತ್ತೆತ್ತಿ ನೋಡಿರಿ ನನ್ನತ್ತ ಎನ್ನುವಂತೆ, ಕತ್ತೆತ್ತಿ ನೋಡಿರಿ ನನ್ನತ್ತ ಎನ್ನುವಂತೆ. ಗಾಂಭೀರ್ಯತೆಯಲ್ಲಿ ನಿಂತ ಹಣ್ಣು, ಗಾಂಭೀರ್ಯತೆಯಲ್ಲಿ ನಿಂತ ಹಣ್ಣು. ಗಾತ್ರದಲ್ಲಿ ರೂಪ ವಿಶಿಷ್ಟತೆಯಲ್ಲಿ ಮೈಗೂಡಿಸಿಕೊಂಡ ಒಡೆಯ, ಮೈಗೂಡಿಸಿಕೊಂಡ ಒಡೆಯ ಹಲಸಿನ ಹಣ್ಣು. ವಿವಿಧ ಬಣ್ಣಗಳನ್ನು ಹೊತ್ತು, ವಿವಿಧ ಬಣ್ಣಗಳನ್ನು ಹೊತ್ತು, ವಿವಿಧ ರೂಪಗಳಲ್ಲಿ ಜನಿಸಿ, ವಿವಿಧ ವಿನ್ಯಾಸಗಳನ್ನು ಮನಸೂರೆಗೊಂಡ ಒಡೆಯ. ಸಣ್ಣ ಆದಾಯ ದೊಡ್ಡ ಆದಾಯ, ವ್ಯಾಪಾರಸ್ಥರಿಗೆ ನಿಲುಕುವಂತೆ ನಿಂತ, ಆಹಾ ನನ್ನ ನೋಡಿರಿ ಎಂದು ಸಿಪ್ಪೆ ಬಿಚ್ಚಿದಾಗ ಅದರ ಬಗೆ ಬಗೆಯ ಬಣ್ಣಗಳನ್ನು ಆಕರ್ಷಿಸುವ ಕಲೆ. ಬಣ್ಣ ರುಚಿ ಆಹಾ ಎನ್ನುತ್ತಾ ಬರುವ ಜನರನ್ನು ಸಂತೋಷಗೊಳಿಸುವ ಪರಿ ಒಡೆಯ ಹಲಸಿನ ಹಣ್ಣು. ಹಲವು ಖಾದ್ಯ, ಹಲವಾರು ಬಗೆಯ ತಿನಿಸುಗಳ ಸಂಭ್ರಮ. ಎಲ್ಲ ಕಾಲದಲ್ಲೂ ಸಿಗುವಂತೆ ಮಾಡುವ ಸೊಗಸು, ಎಲ್ಲ ಕಾಲದಲ್ಲೂ ಸಿಗುವಂತೆ ಮಾಡುವ ಸೊಗಸು. ಆಹಾ ಎಂಥ ರುಚಿ, ಎಂಥ ರುಚಿ. ಬಾಯಲ್ಲಿ ನೀರು ಸುರಿಯುವಂತೆ, ಬಾಯಲ್ಲಿ ನೀರು ಸುರಿಯುವಂತೆ ನೋಡುವ ಕಣ್ಣಿಗೆ ಹಬ್ಬ ಒಡೆಯ ಹಲಸಿನ ಹಣ್ಣು. ಜಗತ್ತಿಗೆ ತನ್ನನ್ನು ಉಪಯೋಗ ಆಗಲಿ ಎಂದು ತನ್ನನ್ನು ತಾನು ಅರ್ಪಿಸಿಕೊಂಡ ಮರ. ಮರವಾಗಲಿ ಹಣ್ಣುಗಳಾಗಲಿ ಪೂಜೆಗಳಲ್ಲಿ ಹಬ್ಬ ಹರಿದಿನ ಕೆಳಗೆ ಎಲ್ಲದಕ್ಕೂ ಉಪಯೋಗವಾಗಲಿ ಎಂದು, ಎಲ್ಲದಕ್ಕೂ ಉಪಯೋಗವಾಗಲಿ ಎಂದು ತಿಳಿದ ಒಡೆಯ ಹಲಸಿನ ಹಣ್ಣು. ಧನ್ಯವಾದಗಳು. ಹಲಸಿನ ಹಣ್ಣು ಮೂಲಕ ವಾಚಿಸಿದ ಶ್ರೀಮತಿ ರೋಹಿಣಿ ಆಚಾರ್ಯ ನಗರ ಇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮುಂದಕ್ಕೆ ಶ್ರೀಮತಿ ಭಾರತಿ ಕೊಲ್ಲರ ಮಜಲು ಇವರಿಗೆ ವೇದಿಕೆಗೆ ಅವಕಾಶ. ಇವರು ಶ್ರೀಮತಿಯವರು ಗೃಹಿಣಿ, ಕೃಷಿಕರು, ಸಾಹಿತ್ಯ ಆಸಕ್ತಿ ಇರುವ ಒಬ್ಬ ಗೃಹಿಣಿ, ಪುತ್ತೂರು ನಿವಾಸಿ, ಕುಟುಂಬದ ಜವಾಬ್ದಾರಿಗಳೊಂದಿಗೆ ಬರವಣಿಗೆ ಇವರ ಹವ್ಯಾಸ. ಮೇಡಮ್, ವೇದಿಕೆ ನಿಮಗಾಗಿ. ಎಲ್ಲರಿಗೂ ನಮಸ್ಕರಿಸುತ್ತಾ ನನ್ನ ಕವನದ ಶೀರ್ಷಿಕೆ ಹಲಸು. ನಿತ್ಯ ಹರಿದ್ವರ್ಣದೆಲೆಗಳಲ್ಲಿ ಮುತ್ತಿರುವುದು ತಾನನುದಿನ, ನಿತ್ಯ ಹರಿದ್ವರ್ಣದೆಲೆಗಳಲ್ಲಿ ಮುತ್ತಿರುವುದು ತಾನನುದಿನ. ಹಸಿರಿನುಸುರಿಗೆ ಕಾರಣವಾಗಿ ಮನುಜ ಕುಲವನ್ನು ಉದ್ಧರಿಸುತ್ತ, ಹಸಿರಿನುಸುರಿಗೆ ಕಾರಣವಾಗಿ ಮನುಜ ಕುಲವನ್ನು ಉದ್ಧರಿಸುತ್ತ. ವಯಸ್ಸು ಕಾಯುವ ಗುಣವು ತನ್ನಿರವ ಸಾಧಿಸುವ ಛಲದಿ, ವಯಸ್ಸು ಕಾಯುವ ಗುಣವು ತನ್ನಿರವ ಸಾಧಿಸುವ ಛಲದಿ. ಹಲವಿಧ ಪಾಕವಿಧಾನ ಶೈಲಿ ಹೊರಗಿಳಿಸಿ ಗೆದ್ದ ಹರುಷದಿ,
ಹಲವಿಧ ಪಾಕವಿಧಾನ ಶೈಲಿ ಹೊರಗಿಳಿಸಿ ಗೆದ್ದ ಹರುಷದಿ. ನಾಮ ವಿಶೇಷತೆ ಹಲವಿರೆ ಸೆಳೆದು ಮಂದಿಯ ಅನುಗಾಲ. ನಾಮ ವಿಶೇಷತೆ ಹಲವಿರೆ ಸೆಳೆದು ಮಂದಿಯ ಅನುಗಾಲ. ಸ್ವಾದ ಉತ್ಕೃಷ್ಟತೆ ಕಾಯುತ್ತಾ ವೈವಿಧ್ಯತೆಗೆ ಇರದೆ ಬರಗಾಲ. ಸ್ವಾದ ಉತ್ಕೃಷ್ಟತೆ ಕಾಯುತ್ತಾ ವೈವಿಧ್ಯತೆಗೆ ಇರದೆ ಬರಗಾಲ. ಒಳಗಡಗಿಸಿದೆ ಅಂಶಗಡತ ಪೋಷಕ ಸಾರದ ತುಣುಕಿನಲ್ಲಿ. ಒಳಗಡಗಿಸಿದೆ ಅಂಶಗಡತ ಪೋಷಕ ಸಾರದ ತುಣುಕಿನಲ್ಲಿ. ತನುವ ಕಾಯುವ ಈ ಪರಿಯು ಹೆಸರು ಬರೆಸಿದೆ ಒಕ್ಕೊರಲಲ್ಲಿ. ತನುವ ಕಾಯುವ ಈ ಪರಿಯು ಹೆಸರು ಬರೆಸಿದೆ ಒಕ್ಕೊರಲಲ್ಲಿ. ಬಡವರ ತಾಯಿ ತಾನೆನಿಸಿ ವರುಷದುದ್ದ ನೆರವಾಗಿ. ಬಡವರ ತಾಯಿ ತಾನೆನಿಸಿ ವರುಷದುದ್ದ ನೆರವಾಗಿ. ಧಾರ್ಮಿಕತೆಯ ಹೊಸಿಲನೇರಿ ದೇವ ಕಾರ್ಯದಲ್ಲೂ ಜೊತೆಯಾಗಿ. ಧಾರ್ಮಿಕತೆಯ ಹೊಸಿಲನೇರಿ ದೇವ ಕಾರ್ಯದಲ್ಲೂ ಜೊತೆಯಾಗಿ. ಹಲಸು ಮೇಳದ ಗೌಜಿಯಿಂದು ಸಕಲರನ್ನು ಕರೆದು ಕೂರಿಸಿ. ಹಲಸು ಮೇಳದ ಗೌಜಿಯಿಂದು ಸಕಲರನ್ನು ಕರೆದು ಕೂರಿಸಿ. ವಸ್ತು ವಿವಿಧ ಸಾಲಿನಲ್ಲಿ ಜಯಭೇರಿಯ ಬಾರಿಸಿ. ವಸ್ತು ವಿವಿಧ ಸಾಲಿನಲ್ಲಿ ಜಯಭೇರಿಯ ಬಾರಿಸಿ. ಧನ್ಯವಾದಗಳು. ನಿತ್ಯ ಹರಿದ್ರ ವರ್ಣದಲ್ಲಿ ಅಂತ ಹೇಳುವಾಗ ಹಲಸಿನ ಹಳದಿಯು ನೆನಪಾಗುತ್ತಾ ಶ್ರೀಮತಿ ಭಾರತಿ ಕೊಲ್ಲರ ಮಜಲು ಇವರಿಗೆ ಕೃತಜ್ಞತೆಗಳು. ಮುಂದಕ್ಕೆ ಶ್ರೀ ಗಿರೀಶ್ ಪೆರಿಯಡ್ಕ ಉಪ್ಪಿನಂಗಡಿ ಪೆರಿಯಡ್ಕದವರು, ಶ್ರೀಯುತರು MBA ಪದವೀಧರರು, ಪತ್ರಿಕೋದ್ಯಮ ಮತ್ತು ಸಮೂಹ ಮಾಧ್ಯಮದಲ್ಲಿ ಕಂಪ್ಯೂಟರ್ ಹಾರ್ಡ್ವೇರ್ ಮತ್ತು ನೆಟ್ವರ್ಕಿಂಗ್ ಇಂಜಿನಿಯರಿಂಗ್ ಪದವಿ. ಹಲವಾರು ಕಂಪನಿಗಳಲ್ಲಿ ಆಂತರಿಕ ಲೆಕ್ಕ ಪರಿಶೋಧಕರಾಗಿ ಕೆಲಸ ಮಾಡಿದ ಅನುಭವ. ಡ್ಯಾನ್ಸ್, ನಾಟಕ, ಕಿರುಚಿತ್ರಗಳು, ಚಲನಚಿತ್ರಗಳು ಹೀಗೆ ಹಲವಾರು ಕಲಾ ಪ್ರಕಾರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಹರಿಗೋಪಾಲ್ ಕನ್ಸಲ್ಟೆನ್ಸಿ ಸರ್ವೀಸಸ್ ಎಂಬ ಉದ್ಯಮವನ್ನು ಶ್ರೀಯುತರು ನಡೆಸುತ್ತಾ ಬರುತ್ತಿದ್ದಾರೆ. ಉತ್ತಮ ಕ್ರೀಡಾಪಟು, ಹಾಡುಗಾರಿಕೆ, ನಟನೆ, ನೃತ್ಯ ವಿಭಾಗದಲ್ಲಿ ಹಲವಾರು ಪ್ರಶಸ್ತಿಗಳಿಂದ ಪುರಸ್ಕೃತರು. ಸ್ವತಃ ತಾನೊಬ್ಬ ಯೂಟ್ಯೂಬರ್ ಎಂಬ ಹೆಗ್ಗಳಿಕೆ ಕೂಡ ಅವರದು. ಈಗ ವೇದಿಕೆ ಶ್ರೀ ಗಿರೀಶ್ ಪೆರಿಯಡ್ಕ ಅವರಿಗೆ. ಈ ಸಂಜೆಯಲ್ಲಿ ಅಧ್ಯಕ್ಷರಿಗೂ ಮತ್ತು ಆಯೋಜಕರಿಗೂ ಮತ್ತು ಎಲ್ಲರಿಗೂ ನಮಸ್ಕರಿಸುತ್ತಾ, ನಾನು ಗಿರೀಶ್ ಪೆರಿಯಡ್ಕ. ಕವನದ ಶೀರ್ಷಿಕೆ ಹಲಸಿನ ಹಣ್ಣು ತಿನ್ನು ಉಂಡು ಮಾವು ತಿನ್ನು. ಒಂದು ಕಾಲವಿತ್ತು ಅಂದು ಹೊಟ್ಟೆಗೆ ಎಲ್ಲರಿಗೂ ಇಲ್ಲದ್ದು ಆದರೆ ಇಂದು ಎಲ್ಲರಿಗಿದೆ ಸುಖ ಹೊಟ್ಟೆ ತುಂಬ ಊಟ. ಅಂದು ನಮ್ಮ ಬೇಸಿಗೆ ಕಾಲ ಬರೀ ಹಲಸಿನ ಕಾಯಿಯ ಕಾಲ. ಇದೇ ಹಬ್ಬದ ವಾತಾವರಣ ಹೊಟ್ಟೆ ತುಂಬ ತಿಂದು ಬೇರೆಯವರಿಗೂ ಕೊಟ್ಟ ಕಾಲ. ಆದರೆ ಇಂದು ಹಲಸಿನಕಾಯಿ ತಿಂದರೆ ಆಗದು ಹಲವರಿಗೆ. ಹಲಸಿನ ಜೊತೆಗೆ ಮಾವು. ಆಹಾ ಎಂಥ ಮಾವಿನ ಚಂಡ್ರುಳ್ಳಿ. ಬರೀ ಮಾವಿನ ಚಂಡ್ರುಳ್ಳಿ ಜೊತೆ ಪುಳಿ ಮುಂಚಿ. ನಮ್ಮ ಮೃಷ್ಟಾನ್ನದ ಊಟ. ಆದರೆ ಇಂದೆಲ್ಲ ಈ ಭಾಗ್ಯವಿದೆಯೇ ಅಂದರೆ ಕೆಲವರಿಗೆಲ್ಲ ಗೊತ್ತಿರುವುದಿಲ್ಲಲ್ಲ, ಹಾಗೆ. ಥ್ಯಾಂಕ್ ಯು, ಧನ್ಯವಾದಗಳು. ಮಾವಿನ ಚಂಡ್ರುಳ್ಳಿ, ಹಲಸಿನ ಗಟ್ಟಿ ಎಲ್ಲವೂ ತಿಂದರೆ ಜೀರ್ಣಿಸುವ ಶಕ್ತಿ ನಮಗೆಲ್ಲರಿಗೂ ಇದೆ ಅಂತ ಹೇಳ್ತಾ ಸುಂದರವಾದ ಕವನವನ್ನು ನೀಡಿದಿರಿ ಸರ್, ತಮಗೂ ಕೂಡ ಕೃತಜ್ಞತೆಗಳು. ಮುಂದಕ್ಕೆ ಶ್ರೀ ನಾರಾಯಣ ಕುಂಬ್ರ ಇವರಿಗೆ ವೇದಿಕೆಯಲ್ಲಿ ಅವಕಾಶ. ಪುತ್ತೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಗ್ರಾಮ್ಯ ಸಾಹಿತ್ಯ ವಿಭಾಗದ ಸಂಚಾಲಕರಾಗಿದ್ದಾರೆ ಇವರು. ಪುತ್ತೂರು ಚಿಗುರೆಲೆ ಸಾಹಿತ್ಯ ಬಳಗದ ಸಕ್ರಿಯ ಸದಸ್ಯರು, ಒಬ್ಬ ಸದ್ದಿಲ್ಲದ ಸಾಧಕ. ನಮಗೆಲ್ಲರಿಗೂ ವಿವೇಕಾನಂದ ಕಾಲೇಜಿಂದಾಗಿ ಇವರು ನಮ್ಮ ಪರಿಚಿತರು. ಸರ್, ವೇದಿಕೆ ನಿಮಗಾಗಿ. ಹೆಚ್ಚಾಗಿ ಹಲಸು ಮೇಳಗಳಲ್ಲಿ ನಾನು
ಈ ಅಂಗಡಿ ಮಾರುಕಗಳನ್ನು ಮಾತ್ರ ಕಾಣ್ತಿದ್ದೇವೆ. ಇವತ್ತು ಇಂತಹ ವೇದಿಕೆಯಲ್ಲಿ ಒಂದು ಕವಿಗೋಷ್ಠಿಯನ್ನು ಆಯೋಜಿಸಿದ ಈ ಸಂಯೋಜಕರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಕವನದ ಶೀರ್ಷಿಕೆ ಹಲಸು ಹಲವು ಸೊಗಸು. ಹೆಚ್ಚಾಗಿ ಕಾಣಸಿಗುತ್ತೆ ಈ ಮರ ಪಶ್ಚಿಮ ಘಟ್ಟದಲ್ಲಿ. ಹೆಚ್ಚಾಗಿ ಕಾಣಸಿಗುತ್ತೆ ಈ ಮರ ಪಶ್ಚಿಮ ಘಟ್ಟದಲ್ಲಿ. ಜಾಕ್ ಫ್ರೂಟ್ ಅಂತ ಹೆಸರು ಆಂಗ್ಲ ಭಾಷೆಯಲ್ಲಿ. ಜಾಕ್ ಫ್ರೂಟು ಅಂತ ಹೆಸರು ಆಂಗ್ಲ ಭಾಷೆಯಲ್ಲಿ. ಭಾರತ ದೇಶ ಈ ಮರದ ತವರು. ಇದನ್ನು ವಿದೇಶಗಳಲ್ಲೂ ಬೆಳೆಯುವರು. ಶಮನಗೊಳಿಸುವುದು ಪಿತ್ತ ವಿಕಾರ. ಅಜೀರ್ಣಕ್ಕೆ ತಿಂದರೆ ಬಲು ಉಪಕಾರ. ಶಮನಗೊಳಿಸುವುದು ಪಿತ್ತ ವಿಕಾರ. ಅಜೀರ್ಣಕ್ಕೆ ತಿಂದರೆ ಬಲು ಉಪಕಾರ. ಇದರ ಎಲೆ ತೊಗಟೆ ಬಲು ದಪ್ಪ. ಅದರಿಂದ ಯಾವುದೇ ರೋಗಕ್ಕೆ ತುತ್ತಾಗೋದು ಅಪರೂಪ. ಇದರ ಎಲೆ ತೊಗಟೆ ಬಲು ದಪ್ಪ. ಅದರಿಂದ ಯಾವುದೇ ರೋಗಕ್ಕೆ ತುತ್ತಾಗುವುದು ಅಪರೂಪ. ಹಲಸಿನ ಹಣ್ಣಿನ ಹಲ್ವಾ, ಕೇಸರಿಬಾತ್, ಪಾಯಸ, ಪಕೋಡ, ಇಡ್ಲಿ, ಹಣ್ಣಿನ ಗಟ್ಟಿ. ಹಲಸಿನ ಬೀಜದಿಂದ ಮಾಡುವರು ದೋಸೆ, ಚಟ್ನಿ, ಪಲ್ಯ, ರೊಟ್ಟಿ. ಹಲಸಿನ ಬೀಜದಿಂದ ಮಾಡುವರು ದೋಸೆ, ಚಟ್ನಿ, ಪಲ್ಯ, ರೊಟ್ಟಿ. ಮರವನ್ನು ಮನೆ ದೈವಸ್ಥಾನದ ಮನೆ ಮಂಚಗಳಲ್ಲೂ ಬಳಕೆ. ಮರವನ್ನು ಮನೆ ದೈವಸ್ಥಾನದ ಮನೆ ಮಂಚಗಳಲ್ಲೂ ಬಳಕೆ. 15 ವರ್ಷದ ಮರದಲ್ಲಿ 250ಕ್ಕೂ ಅಧಿಕ ಹಣ್ಣು ಬಿಡುತ್ತೆ. ಇದು ತಜ್ಞರ ಹೇಳಿಕೆ. ಹಸಿದು ಹಲಸು ತಿನ್ನು, ಉಂಡು ಮಾವು ತಿನ್ನು ಎನ್ನುವ ಮಾತು ಪ್ರಚಲಿತ. ಹಸಿದು ಹಲಸು ತಿನ್ನು, ಉಂಡು ಮಾವು ತಿನ್ನು ಎನ್ನುವ ಮಾತು ಪ್ರಚಲಿತ. ಹಲಸು ಬಹುಪಯೋಗಿ ಎಂಬುದು ಖಚಿತ. ಹಲಸು ಬಹುಪಯೋಗಿ ಎಂಬುದು ಖಚಿತ. ಅವಕಾಶಕ್ಕಾಗಿ ಧನ್ಯವಾದಗಳು. ಶ್ರೀಯುತ ನಾರಾಯಣ ಕುಂಬ್ರ ಅವರು ನಮ್ಮ ನವತೇಜ ಸಂಘಟಿಸುವ ಎಲ್ಲ ಹಲಸು ಮೇಳಗಳಿಗೂ ಬರ್ತಾ ಇದ್ದಾರೆ. ಅವರು ಬರ್ತಾ ಇದ್ದಾರೆ ಅಂತ ಎಂಬುದು ಅವರ ಕವನದಲ್ಲಿ ನಮಗೆ ಸರಿಯಾಗಿ ತಿಳಿತದೆ. ಹಲಸಿನ ಮೇಳಗಳಲ್ಲಿ ಯಾವೆಲ್ಲ ಖಾದ್ಯಗಳನ್ನು ಉಣಬಡಿಸ್ತಾ ಇದ್ದಾರೆ ಅದನ್ನೆಲ್ಲ ತಮ್ಮ ಕವನದಲ್ಲಿ ಸೇರಿಸುವ ಒಂದು ಸುಂದರವಾದ ಪ್ರಯತ್ನವನ್ನು ಕೂಡ ಸರ್ ಮಾಡಿದ್ದೀರಿ. ಸರ್, ನಿಮಗೂ ಕೂಡ ಕೃತಜ್ಞತೆಗಳು. ಈಗ ಇಲ್ಲಿಗೆ ಪ್ರಥಮ ಹಂತದ ಕವಿಗೋಷ್ಠಿಯಲ್ಲಿ ಈ 5 ಜನ ಕವಿಗಳು ತಮ್ಮ ಕವನವನ್ನು ವಾಚಿಸಿದ್ದಾರೆ. ಅವರಿಗೆ ನಮ್ಮ ಪ್ರೀತಿಯ ಒಂದು ಉಡುಗೊರೆಯನ್ನು ನೀಡುವಂಥ ಮತ್ತು ಈ ಕಾರ್ಯಕ್ರಮದಲ್ಲಿ ತಮ್ಮ ಉಪಸ್ಥಿತಿಯನ್ನು ನೀಡಿದ್ದಕ್ಕೆ ಅಭಿನಂದನಾ ಪತ್ರವನ್ನು ನೀಡುವಂಥ ಸಮಯ. ನಮ್ಮ ನವತೇಜದ ಅಧ್ಯಕ್ಷರು ಹಾಗೂ ಪುತ್ತೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ಪುತ್ತೂರು ಉಮೇಶ್ ನಾಯ್ಕ ಅವರು ಇದನ್ನು ನಡೆಸ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಮೊದಲಿಗೆ ಶ್ರೀ ದಯಾನಂದ ರೈ ಕಳುವಾಜೆ, ಕಾಸರಗೋಡಿನ ಕಳುವಾಜೆಯವರು, ಅವರಿಗೆ ಹಲಸು ಕವಿಗೋಷ್ಠಿಯ ಅಭಿನಂದನಾ ಪತ್ರವನ್ನು ನೀಡಬೇಕು ಅಂತ ಕೇಳ್ಕೊಡ್ತಾ ಇದ್ದೇವೆ. ಮುಂದಕ್ಕೆ ಶ್ರೀಮತಿ ರೋಹಿಣಿ ಆಚಾರ್ಯ ಅವರಿಗೆ ಪುತ್ತೂರು ಕನ್ನಡ ಸಾಹಿತ್ಯ ಪರಿಷತ್ತಿನ ಉಮೇಶ್ ನಾಯಕ್ ಅವರು ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಶ್ರೀಮತಿ ಭಾರತಿ ಕೊಲ್ಲರ ಮಜಲು ಇವರಿಗೆ ಕೂಡ ಪುತ್ತೂರು ಉಮೇಶ್ ನಾಯಕ್ ಅವರು ನಮ್ಮ ಪ್ರೀತಿಯ ಅಭಿನಂದನಾ ಪತ್ರವನ್ನು ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೆಯೇ ಶ್ರೀ ಗಿರೀಶ್ ಪೆರಿಯಡ್ಕ ಇವರಿಗೆ ನಮ್ಮ ಪ್ರೀತಿಯ ಅಭಿನಂದನಾ ಪತ್ರ. ಹಾಗೆ ಶ್ರೀ ನಾರಾಯಣ ಕುಂಬ್ರ ಅವರಿಗೆ ಮತ್ತೊಮ್ಮೆ ಉಮೇಶ್ ನಾಯಕರು
ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿರುವ ಎಲ್ಲ ಕವಿಗಳು ಒಮ್ಮೆ ಫೋಟೋದವರಿಗೆ ಎದ್ದು ನಿಂತು ಒಂದು ಫೋಟೋಕ್ಕೆ ನಿಲ್ಲಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಎಸ್, ಸಂಯೋಜಕರು ಒಮ್ಮೆ ವೇದಿಕೆಗೆ ಸೇರಿಕೊಳ್ಬೇಕು. ಹಾಗೆ ಇದಾದ ನಂತರದಲ್ಲಿ ಮುಂದಕ್ಕೆ ಶ್ರೀ ಕೆ.ಎ. ಅಬ್ದುಲ್ ಅಜೀಜ್ ಪುಣಚ ಇವರು ವೇದಿಕೆಗೆ ಬರಬೇಕು. ಹಾಗೆ ಶ್ರೀಮತಿ ಹೇಮಲತಾ ಸುಳ್ಯ ಅವರು ಕೂಡ ವೇದಿಕೆಗೆ ಬರಬೇಕು. ಶ್ರೀಮತಿ ಶ್ವೇತಾ ಆಚಾರ್ಯ ಪುತ್ತೂರು ಮೇಡಮ್ ತಾವು ಕೂಡ ವೇದಿಕೆ ಮೇಲೆ ಬರಬೇಕು. ಶ್ರೀ ಎ.ಎಸ್. ಬಾವ ಪುತ್ತೂರು ಅವರು ಕೂಡ ವೇದಿಕೆಗೆ ಬರಬೇಕು. ಶ್ರೀಮತಿ ಪರಮೇಶ್ವರಿ ಪ್ರಸಾದ್ ಮೇಡಮ್ ತಾವು ಕೂಡ ವೇದಿಕೆ ಬರಬೇಕು. ಶ್ರೀಮತಿ ವಿಂದ್ಯಾ ಎಸ್ ರೈ ಮೇಡಮ್ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ವಿಂದ್ಯಾ ರೈ ಇವರು ಕೆ ಅಬ್ದುಲ್ ಅಜೀಜ್ ಎಸ್ ಬಾ ಸರ್ ನಮಸ್ತೆ. ಇವ್ರು ಯಾರು? ಅವ್ರು ಯಾರು? ವಿಂದ್ಯಾ ರೈ, ಪರಮೇಶ್ವರಿ ಪ್ರಸಾದ, ಇನ್ನೊಂದು ಜಯಾನಂದ ಪೆರಾಜೆ ಅವರು. ಸರ್ ದಯವಿಟ್ಟು ಕಾವ್ಯ ವಚನಕ್ಕಾಗಿ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಅದು ಅವರ ವೇದಿಕೆಯಲ್ಲಿ ಇರುವಂಥ ಎಲ್ಲ ಕವಿಗಳಿಗೆ ಕನ್ನಡ ಶಾಲನ್ನು ಹಾಕಬೇಕು ಅಂತ ನಮ್ಮ ಈ ಕಾರ್ಯಕ್ರಮದ ಸಂಯೋಜಕರಾದಂಥ ಉಮಾಶಂಕರಿ ಮರಿಕೆ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಒಂದು ಹಂತದ 5 ಜನ ಕವಿಗಳ ಕವನದ ವಾಚನವನ್ನು ನಾವು ಈಗಾಗಲೇ ಆಲಿಸಿದ್ದೇವೆ. ಶ್ರೀ ಜಯಾನಂದ ಪೆರಾಜೆ ಅವರಿಗೆ, ಶ್ರೀಯುತರು ಪತ್ರಕರ್ತರು, ಹಿರಿಯ ಸಾಹಿತಿಗಳು, ನಮ್ಮ ಅಕಾಲ ಹಲಸು ಮೇಳ ನಾವು ಆಯೋಜಿಸಿದಂಥ ಅಕಾಲ ಹಲಸು ಮೇಳ ಬಂಟ್ವಾಳ ಜಿಲ್ಲೆಯಲ್ಲಿ 2019ರಲ್ಲಿ ಆಯೋಜನೆ ಮಾಡಿದ್ದೆವು. ಆ ಹಲಸು ಮೇಳದ ಆಯೋಜನೆಯಲ್ಲಿ ನಮ್ಮ ಜೊತೆ ಪೂರ್ಣ ಅವಧಿ ಕೆಲಸವನ್ನು ಮಾಡಿ ನಮ್ಮ ಜೊತೆ ಸೇರಿಕೊಂಡಂಥ ಶ್ರೀ ಜಯಾನಂದ ಪೆರಾಜೆ ಇವರಿಗೆ ಈಗ ಅವಕಾಶ. ಇವತ್ತಿನ ಈ ವೇದಿಕೆಯಲ್ಲಿ ನಾನು ವಾಚನ ಮಾಡಲಿಕ್ಕಿರುವಂತಹ ಕವಿತೆಯ ಶೀರ್ಷಿಕೆ ಹಣ್ಣು ಹೆಣ್ಣು. ಎಲ್ಲರಿಗೂ ಪರಿಚಿತ ನಮ್ಮೂರ ತುಳುವ, ಎಲ್ಲರಿಗೂ ಪರಿಚಿತ ನಮ್ಮೂರ ತುಳುವ, ಬಾಯಲ್ಲಿ ಚಪ್ಪರಿಸಿದರೆ ಹಲ್ವ, ಬಾಯಲ್ಲಿ ಚಪ್ಪರಿಸಿದರೆ ಹಲ್ವ. ಒಂದಲ್ಲ ಎರಡಲ್ಲ ಹಲವಾರು ಕಂದಗಳನ್ನು ಹೆತ್ತು, ಒಂದಲ್ಲ ಎರಡಲ್ಲ ಹಲವಾರು ಕಂದಗಳನ್ನು ಹೆತ್ತು ಎದೆಯಲ್ಲಿ ತಬ್ಬಿಕೊಂಡಿರುವೆ. ಹೆಣ್ಣು ಗಂಡೆಂಬ ಭೇದವಿಲ್ಲ ಸಂತಾನಕ್ಕೆ, ಹೆಣ್ಣು ಗಂಡೆಂಬ ಭೇದವಿಲ್ಲ ಸಂತಾನಕ್ಕೆ. ನಿನ್ನ ಸೌಮ್ಯ ಸ್ವಭಾವ, ಬೃಹತ್ ಗಾತ್ರ, ಎಲ್ಲರೂ ತಾಪಕ್ಕೆ ನಿನ್ನದೇ ನೆರಳು ಆಶ್ರಯ, ಎಲ್ಲರ ತಾಪಕ್ಕೆ ನಿನ್ನದೇ ನೆರಳು ಆಶ್ರಯ. ಪಕ್ಷಿಗಳಿಗೆಲ್ಲ ನಿನ್ನ ಹೆಗಲೇರುವುದು ಇಷ್ಟ, ಪಕ್ಷಿಗಳಿಗೆಲ್ಲ ನಿನ್ನ ಹೆಗಲೇರುವುದು ಇಷ್ಟ. ಹಕ್ಕಿ ಪಿಕ್ಕಿಗಳ ಚಿಲಿಪಿಲಿ ಊರೆಲ್ಲ,
ಮಾರ್ದನಿ ನಿನ್ನ ಹೆಗಲಿಂದ, ಅಳಿಲು ಮಂಗಗಳು ನೀನೆಂದರೆ ಅವುಗಳಿಗೆ ಪಂಚಪ್ರಾಣ. ನಿನ್ನೆದೆಯ ಆಹಾರ ಉಂಡು ಬೆಳೆದವರು, ನಿನ್ನೆದೆಯ ಆಹಾರ ಉಂಡು ಬೆಳೆದವರು ಹಲವರು, ಬಡವರು ಶ್ರೀಮಂತರು ಎಂಬ ಭೇದವಿಲ್ಲ. ನಿನ್ನೆದೆಯ ಆಹಾರ ಉಂಡು ಬೆಳೆದವರು ಹಲವರು, ಬಡವರು ಶ್ರೀಮಂತರು ಎಂಬ ಭೇದವಿಲ್ಲ. ಬಡವರಿಗೆ ಹೊಟ್ಟೆ ತುಂಬಿಸುವ ಅನ್ನ, ಬಡವರಿಗೆ ಹೊಟ್ಟೆ ತುಂಬಿಸುವ ಅನ್ನ, ವ್ಯಾಪಾರಿಗಳಿಗೆ ಭಕ್ಷ್ಯ ಭೋಜ್ಯ ವೈವಿಧ್ಯ, ವ್ಯಾಪಾರಿಗಳಿಗೆ ಭಕ್ಷ್ಯ ಭೋಜ್ಯ ವೈವಿಧ್ಯ. ಪುರೋಹಿತರ ಸಹವಾಸ ನಿನಗೆ, ಹೋಮ ಹವನಾದಿಗಳಿಗೆ ನೀನಿರಲೇಬೇಕು. ಹುಟ್ಟು ಸಾವುಗಳಲ್ಲಿ ನಿನ್ನ ತಳಿರು ತೋರಣ ಬೇಕೇ ಬೇಕು. ನಿನ್ನ ಅತಿಥಿಗಳ ಆಸನಕ್ಕೆ, ಗೃಹದ ಅಲಂಕಾರಕ್ಕೆ, ಬಾಗಿಲುಗಳಿಗೆ ಎಲ್ಲಕ್ಕೂ ನೀನೇ ಆಧಾರ. ವಸ್ತುಗಳ ಜೋಡಣೆಗೆ ಕಪಾಟು ನಿನ್ನದೇ. ಮಕ್ಕಳಿಗೆ ಜೋಕಾಲಿ ಕಟ್ಟಲು ನೀನೇ ಬೇಕು. ಹಣ್ಣಿನೊಳಗಿನ ಬೀಜ ಜೀವಿಸುವ ಆಗರ, ಹಣ್ಣಿನೊಳಗಿನ ಬೀಜ ಗರ್ಭದೊಳಗೆ ಜೀವಿಸುವ ಆಗರ ಗರ್ಭ. ಬೇಯಿಸಿದರೆ ವಿಶೇಷ ಸ್ವಾದ, ಸುಟ್ಟರೆ ಪರಿಮಳದ ಖಾದ್ಯ. ಸತ್ತವರು ಮಲಗಿದವರು ನಿನ್ನ ಮೇಲೆ, ಸುಟ್ಟು ಬೂದಿಯಾದರೂ ಕಟ್ಟುವರು ಮತ್ತೆ. ಬಹು ಕಾಲ ಬಾಳಿ ಹೆಣ್ಣಿನೊಳಗೊಂದು ಬೀಜ, ಬೀಜದೊಳಗೊಂದು ಹೆಣ್ಣು, ಹೆಣ್ಣಿನೊಳಗೊಂದು ಬೀಜ, ಬೀಜದೊಳಗೊಂದು ಹೆಣ್ಣು. ಬೀಜ ಮರದಿಂದ ಯಾವುದು? ಬೀಜವೋ ಮರವೋ, ಮರವೋ ಬೀಜವೋ ಯಾವುದು ಮೊದಲು? ಹುಟ್ಟು ಸಾವಿನ ಮಧ್ಯೆ ನಿನ್ನನ್ನು ಉಣ್ಣದವರು ಯಾರೂ ಇಲ್ಲ. ಬೀಜ ಮರದ ನ್ಯಾಯ. ಹೂವಾದಾಗ ಮೌನವಾಗಿದ್ದು, ಹಣ್ಣಾದಾಗ ಊರೆಲ್ಲ ಗಮಗಮಿಸುವ ವಿಚಿತ್ರ ನಿನ್ನದು. ನಿನ್ನನ್ನು ತಿಳಿಯದವರು ಯಾರು? ನಮ್ಮೂರ ತುಳುವ, ಬಾಯಲ್ಲಿ ಚಪ್ಪರಿಸಿದರೆ ಹಲ್ವ. ನಮಸ್ಕಾರ. ನಿಜವಾಗಿಯೂ ಹಲಸು ಬಾಯಲ್ಲಿ ಚಪ್ಪರಿಸಿದರೆ ಹಲವ. ಹಲಸಿನ ಹಣ್ಣನ್ನು ಹೆಣ್ಣಿಗೆ ಮತ್ತು ಹಲಸಿನ ಸರ್ವ ಉಪಯೋಗವನ್ನು ತಮ್ಮ ಕವನದಲ್ಲಿ ಬಹಳ ಸೊಗಸಾದ ರೀತಿಯಲ್ಲಿ ಮಂಡಿಸಿದ ಚುಟುಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಶ್ರೀ ಜಯಾನಂದ ಪೆರಾಜೆ ಇವರಿಗೆ ಕೃತಜ್ಞತೆಗಳು. ಮುಂದಕ್ಕೆ ಶ್ರೀಮತಿ ಹೇಮಲತಾ ಸುಳ್ಯ ಅವರಿಗೆ ವೇದಿಕೆ ಮೇಲೆ ಅವಕಾಶ. ಹೇಮಲತಾ ಸುಳ್ಯ ಅವರು ವೃತ್ತಿಯಲ್ಲಿ ಶಿಕ್ಷಕಿ, ಪ್ರವೃತ್ತಿ ಅವರದ್ದು ಬರಹ, ವಿದ್ಯಾರ್ಥಿ ದೆಸೆಯಿಂದಲೇ ಸಾಹಿತ್ಯಾಸಕ್ತಿ, ತಾಲೂಕು ಜಿಲ್ಲೆ ರಾಜ್ಯ ಮಟ್ಟದ ಹಾಗೂ ಬಹುಭಾಷಾ ಕವಿಗೋಷ್ಠಿಯಲ್ಲಿ ಭಾಗವಹಿಸಿದ ಅನುಭವ. ಪುತ್ತೂರು ಸುಳ್ಯದ ಸುದ್ದಿ ಬಿಡುಗಡೆ ದೀಪಾವಳಿ ವಿಶೇಷಾಂಕದಲ್ಲಿ ಪ್ರತಿ ವರ್ಷ ಅವರ ವಿಶೇಷ ಲೇಖನ ಪ್ರಕಟಗೊಳ್ತಾ ಇದೆ. ನಿರೂಪಣಾ ಸಾಹಿತ್ಯ ರಚಿಸಿ ಮಕ್ಕಳಿಗೆ ತರಬೇತಿಯನ್ನು ಕೂಡ ಇವರು ನೀಡುತ್ತಾ ಬರ್ತಾ ಇದ್ದಾರೆ. ಹಲವಾರು ಪ್ರತಿಷ್ಠಿತ ವೇದಿಕೆಗಳಲ್ಲಿ ನಿರೂಪಣೆ ಮಾಡಿದ ಅನುಭವ ಇವರದ್ದು. ಮಕ್ಕಳ ಬೇಸಿಗೆ ಶಿಬಿರದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಕತೆ, ಕವನ, ಲೇಖನ ರಚನೆ ಹಾಗೂ ಶಾಲೆಯ ಸ್ಮರಣ ಸಂಚಿಕೆಗಳಲ್ಲಿ ಸಂಪಾದಕಿಯಾಗಿ ದುಡಿದ ಅನುಭವ ಇವರದ್ದು. ಮೇಡಮ್, ತಮಗೆ ಹಲಸು ಮೇಳದ ಈ ಹಲಸು ವೇದಿಕೆ. ಕವನದ ಶೀರ್ಷಿಕೆ ಸಾಕ್ಷಾತ್ಕಾರ. ಹಲಸು ಹಣ್ಣುಗಳ ತರಾವರಿ ಖಾದ್ಯ, ಬಡ ಜೀವಿಗಳಿಗೆ ಸ್ವಾದ ನೈವೇದ್ಯ. ಹಲಸು ಹಣ್ಣುಗಳ ತರಾವರಿ ಖಾದ್ಯ, ಬಡ ಜೀವಿಗಳಿಗೆ ಸ್ವಾದ ನೈವೇದ್ಯ. ಗಗನದೆತ್ತರ ಹಬ್ಬಿದೆ ಹಲಸಿನ ಗದ್ಯ, ಮೊಳಗಿದೆ ಇಲ್ಲಿ ಹಲಸಿನ ಪದ್ಯ, ಮೊಳಗಿದೆ ಇಲ್ಲಿ ಹಲಸಿನ ಪದ್ಯ. ವಸಂತ ಮಾಸದಿ ಚಿಗುರಿನ ಸವಿಯು ಸರಿಯುತ್ತಾ ಅರಳುವ ಮೊಗ್ಗಿನ ಪರಿಯು. ವಸಂತ ಮಾಸದಿ ಚಿಗುರಿನ ಸವಿಯು ಸರಿಯುತ್ತಾ ಅರಳುವ ಮೊಗ್ಗಿನ ಪರಿಯು. ಬಿರಿಯುತ್ತಾ ತಳೆಯುವ ಹೂವಲಿ ಫಲವು,
ಬಿರಿಯುತ್ತ ತಳೆಯುವ ಹೂವಲಿ ಫಲವು ಮೇಳೈಸಲು ತರತರ ಹಲಸಿನ ಸಿರಿಯು ಮೇಳೈಸಲು ತರತರ ಹಲಸಿನ ಸಿರಿಯು ಹಲಸಿನ ಗುಜ್ಜೆಗೆ ಕಡಲೆಯ ಜೋಡಿ ಪಲ್ಯದ ಘಮಘಮ ಸವಿಯುವ ಮೋಡಿ ಎಣ್ಣೆಗೆ ಸುರಿಯಲು ಕುರುಕುರು ಮುರುಕು ಸಮಯವ ಮರೆತು ಮೆಲ್ಲುವ ಸವಿಯು ಎಣ್ಣೆಗೆ ಸುರಿಯಲು ಕುರುಕುರು ಮುರುಕು ಸಮಯವ ಮರೆತು ಮೆಲ್ಲುವ ಸವಿಯು ಹಲಸಿನ ಹೋಳಿಗೆ ಹಲಸಿನ ಪಾಯಸ ಹಲಸಿನ ಹಪ್ಪಳ ಹಲಸಿನ ಸೆಂಡಿಗೆ ಹಲಸಿನ ಮಂಚೂರಿ ಹಲಸಿನ ಬನ್ಸ್ ಹಲಸಿನ ಪಲಾವ್ ಹಲಸಿನ ಜಿಲೇಬಿ ಒಂದೋ ಎರಡೋ ಲೆಕ್ಕಕ್ಕೆ ಸಿಗದು ಹಲಸಿನ ತಿನಿಸದು ಅಮೃತ ಫಲವು ಒಂದೋ ಎರಡೋ ಲೆಕ್ಕಕ್ಕೆ ಸಿಗದು ಹಲಸಿನ ತಿನಿಸದು ಅಮೃತ ಫಲವು ರಾಜಗಾತ್ರದ ವಿಧ ಹಲಸು ಗಮ್ಲೆಸ್ ಸೀಡ್ಲೆಸ್ ನೂತನ ತಳಿಯು ಬಿಸಿಲ ಬೇಗೆಗೆ ತಂಪಿನ ನೆರಳಿದೆ ಹಸಿದ ಹೊಟ್ಟೆಗೆ ಹಿಟ್ಟನ್ನು ಉಣಿಸುವೆ ಬಿಸಿಲ ಬೇಗೆಗೆ ತಂಪಿನ ನೆರಳಿದೆ ಹಸಿದ ಹೊಟ್ಟೆಗೆ ಹಿಟ್ಟನ್ನು ಉಣಿಸುವೆ ಸಾವಿರ ಬಗೆಯ ಸಾಕಾರ ಮೂರ್ತಿ ದೇವರ ಗುಡಿಗೆ ಆಧಾರ ಕೀರ್ತಿ ಸಾವಿರ ಬಗೆಯ ಸಾಕಾರ ಮೂರ್ತಿ ದೇವರ ಗುಡಿಗೆ ಆಧಾರ ಕೀರ್ತಿ ಜನುಮದ ಹೆಜ್ಜೆಲಿ ಸಾರ್ಥಕ ಮೆರೆದಿದೆ ಜನುಮದ ಹೆಜ್ಜೆಲಿ ಸಾರ್ಥಕ ಮೆರೆದಿದೆ ಹುಟ್ಟಿನ ಗುಟ್ಟಿಗೆ ಧನ್ಯತೆ ಸಂದಿದೆ ಹುಟ್ಟಿನ ಗುಟ್ಟಿಗೆ ಧನ್ಯತೆ ಸಂದಿದೆ ಆದಿಯು ಪುಣ್ಯವೇ ಅಂತ್ಯವು ಮಾನ್ಯವೇ ಆದಿಯು ಪುಣ್ಯವೇ ಅಂತ್ಯವು ಮಾನ್ಯವೇ ಸಾಕ್ಷಾತ್ಕಾರದಿ ಬೆಳೆದಿದೆ ಬೆಳಗಿದೆ ನಮ್ಮ ಹಲಸು ಸಾಕ್ಷಾತ್ಕಾರದಿ ಬೆಳಗಿದೆ ನಮ್ಮ ಹಲಸು. ಧನ್ಯವಾದಗಳು. ಎಲ್ಲ ನಮ್ಮ ಕಣ್ಣ ಮುಂದೆ ಬಂದಾಗೆ ಆಯಿತು ಮೇಡಮ್. ಕೃತಜ್ಞತೆಗಳು ನಿಮಗೆ. ಮುಂದಕ್ಕೆ ಅವಕಾಶ ಶ್ರೀಮತಿ ಶ್ವೇತಾ ಆಚಾರ್ಯ ಪುತ್ತೂರು. ಶ್ವೇತಾ ಆಚಾರ್ಯ ಪುತ್ತೂರು ಇವರು ಪುತ್ತೂರು ತೆಂಕಿಲ ನಿವಾಸಿಗಳು. ಪುರುಷರಕಟ್ಟೆಯ ಸಾಂದೀಪನಿ ಶಾಲೆಯಲ್ಲಿ ಗಣಿತ ಮತ್ತು ವಿಜ್ಞಾನದ ಶಿಕ್ಷಕಿ. 11 ವರ್ಷಗಳಿಂದ ಸ್ವಂತದಾದ ಡೀಪ್ ಮೈಂಡ್ ಸ್ಟಡಿ ಸೆಂಟರ್ ಕನ್ನಡ ಪುಸ್ತಕಗಳನ್ನು ಓದುವುದು ಇವರ ಹವ್ಯಾಸ. ಮೇಡಮ್, ಅವಕಾಶ ನಿಮಗಾಗಿ. ಎಲ್ಲರಿಗೂ ವಂದನೆಗಳು. ನನ್ನ ಕವನದ ಶೀರ್ಷಿಕೆ ಹಲಸು ಆರೋಗ್ಯದ ಬಂಡಿ, ಸ್ನೇಹದ ಕೊಂಡಿ. ಹಲಸು ತರಲು ಮನೆಯೆಲ್ಲ ಘಮಘಮ ಸುವಾಸನೆ, ಹಲಸು ತರಲು ಮನೆಯೆಲ್ಲ ಘಮಘಮ ಸುವಾಸನೆ. ಸವಿರುಚಿಯ ಸಿಹಿ ಹಣ್ಣು ಎಲ್ಲರಿಗೂ ಆಸೆನೆ, ಸವಿರುಚಿಯ ಸಿಹಿ ಹಣ್ಣು ಎಲ್ಲರಿಗೂ ಆಸೆನೆ. ಹಳದಿ ಬಣ್ಣದ ಹಣ್ಣು ಮನೆಯವರ ಜೊತೆ ಸವಿಯುತ್ತ, ಹಳದಿ ಬಣ್ಣದ ಹಣ್ಣು ಮನೆಯವರ ಜೊತೆ ಸವಿಯುತ್ತ. ನಗುತ್ತ ಹರುಷದಿ ತಿನ್ನೋಣ ಮತ್ತೆ ಮತ್ತೆ ಬೇಕು ಖಂಡಿತ, ನಗುತ್ತ ಹರುಷದಿ ತಿನ್ನೋಣ ಮತ್ತೆ ಮತ್ತೆ ಬೇಕು ಖಂಡಿತ. ವಿಟಮಿನ್ಗಳ ಸಾಗರ ದೇಹಕ್ಕೆ ನೀಡುವುದು ಬಲ, ವಿಟಮಿನ್ಗಳ ಸಾಗರ ದೇಹಕ್ಕೆ ನೀಡುವುದು ಬಲ. ಫೈಬರ್ ಜೊತೆಗೆ ಹೊಟ್ಟೆಗೆ ತರುವುದು ತಂಪಿನ ಜಲ, ಫೈಬರ್ ಜೊತೆಗೆ ಹೊಟ್ಟೆಗೆ ತರುವುದು ತಂಪಿನ ಜಲ. ಮೂಳೆ ಗಟ್ಟಿಯಾಗಲು ಶಕ್ತಿಯುತ ಬೆಳವಣಿಗೆಗೆ ನೆರ, ಹಲಸು ಪೋಷಕಾಂಶಗಳ ಖಜಾನೆಗೆ ನೆರವಿನ ವರ, ಹಲಸು ಪೋಷಕಾಂಶಗಳ ಖಜಾನೆಗೆ ನೆರವಿನ ವರ. ಚಿಪ್ಸ್ ಹಪ್ಪಳ ಗುಜ್ಜೆ ಮಂಚೂರಿ ಉಪ್ಪಿನಕಾಯಿ ಕಬಾಬ್, ಚಿಪ್ಸ್ ಹಪ್ಪಳ ಗುಜ್ಜೆ ಮಂಚೂರಿ ಉಪ್ಪಿನಕಾಯಿ ಕಬಾಬ್. ಹಣ್ಣಿನ ಪಾಯಸ ದೋಸೆ ಇಡ್ಲಿ ಬನ್ಸ್ ಹೋಳಿಗೆ ವಡಪಾವ್, ಹಣ್ಣಿನ ಪಾಯಸ ದೋಸೆ ಇಡ್ಲಿ ಬನ್ಸ್ ಹೋಳಿಗೆ ವಡಪಾವ್. ತಾಯಿಯ ಜೊತೆ ಕುಳಿತು ಮಾಡೋಣ ಒಟ್ಟಿಗೆ ತಿನಿಸು, ತಾಯಿಯ ಜೊತೆ ಕುಳಿತು ಮಾಡೋಣ ಒಟ್ಟಿಗೆ ತಿನಿಸು. ಮನೆ ಮಂದಿಯೆಲ್ಲ ಹಂಚೋಣ ಪ್ರೀತಿ ಸೌಹಾರ್ದತೆ ಕಲಿಸು, ಮನೆ ಮಂದಿಗೆಲ್ಲ ಹಂಚೋಣ ಪ್ರೀತಿ ಸೌಹಾರ್ದತೆ ಕಲಿಸು. ಪ್ರಕೃತಿ ಮಾತೆಯ ಹುಡುಗರೆ ಹಲಸು ಆರೋಗ್ಯದ ಬಂಡಿ, ಪ್ರಕೃತಿ ಮಾತೆಯ ಹುಡುಗರೆ ಹಲಸು ಆರೋಗ್ಯದ ಬಂಡಿ. ಹಲಸಿನ ಮೇಳದಿ ಸವಿಯುತ್ತ ತಿಂಡಿ ಬೆಳೆಯಲಿ ಸ್ನೇಹದ ಕೊಂಡಿ, ಹಲಸಿನ ಮೇಳದಿ ಸವಿಯುತ್ತ ತಿಂಡಿ ಬೆಳೆಯಲು ಸ್ನೇಹದ ಕೊಂಡಿ. ಧನ್ಯವಾದಗಳು. ಹಲಸು ಮೇಳದಿ ಹಲಸಿನ ವಿವಿಧ ಖಾದ್ಯಗಳನ್ನು ಸವಿಯುತ್ತಾ ಈ ಮೇಳದ ಕೊಂಡಿ ಮುಂದಕ್ಕೂ ಬೆಳೆಯಲಿ. ಈಗಾಗಲೇ 7 ಆವೃತ್ತಿಗಳನ್ನು ನಡೆಸಿದಂಥ ಹಲಸು ಮೇಳ ಮುಂದಕ್ಕೆ ಪ್ರತಿ ವರ್ಷವೂ ಇನ್ನಷ್ಟು ವಿಜೃಂಭಣೆಯಿಂದ ಇನ್ನಷ್ಟು ಸೊಗಸಾಗಿ ನಡೀಲಿ ಅಂತ ನಿಮ್ಮ ಆಶಯವನ್ನು ಸ್ವಾಗತಿಸುತ್ತಾ ಮೇಡಮ್, ಮುಂದಕ್ಕೆ ಅವಕಾಶ ಶ್ರೀ AS ಬಾವ ಪುತ್ತೂರು ಇವರಿಗೆ. ಅಬ್ದುಲ್ ಸಮದ್ ಬಾವ ಅವರು
ದಕ್ಷಿಣ ಕನ್ನಡ ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ನ ಪುತ್ತೂರು ಘಟಕದ ಅಧ್ಯಕ್ಷರು, ಹಾಗೆ ಅವರು ಒಳ್ಳೆ ಹವ್ಯಾಸಿ ನಾಣ್ಯ ಸಂಗ್ರಾಹಕರು. ಕವನ ಸಂಕಲನ ಅರುಣು ಮಲ್ಲಿಗೆ ಎಂಬ ಕವನ ಸಂಕಲನವನ್ನು ಕೂಡ ಅವರು ಪ್ರಕಟಣೆ ಮಾಡಿರ್ತಾರೆ. ಸರ್, ಅವಕಾಶ ನಿಮಗೆ. ಸಹೃದಯರಾದ ಎಲ್ಲ ಕವಿ ಮಿತ್ರರಿಗೂ, ನಮ್ಮ ಕವನಗಳನ್ನು ಆಲಿಸುವ ಕಿವಿಗಳಿಗೂ ನಮ್ಮ ಹೃದಯಾಂತರಾಳದಿಂದ ನಮನಗಳು. ನನ್ನದು ಚುಟುಕು ಕವನ, 2 ಸಾಲಿನ 3 ಚುಟುಕು ಕವನವನ್ನು ನಿಮ್ಮ ಮುಂದೆ ವಾಚಿಸ್ತೇನೆ. ಒಂದನೇ ಚುಟುಕು, ಸಸಿ ಖುಷಿ. ಹಲಸಿನ ಮೇಳದಿಂದ ಅಂದು ತಂದು ನೆಟ್ಟೆನು ಒಂದು ಸಸಿ, ಬಲು ನುರಿತ ವಿಧಾನದಿಂದ ಮಾಡಿರುವರು ಅದನ್ನು ಕಸಿ. ಹಲಸಿನ ಮೇಳದಿಂದ ಅಂದು ತಂದು ನೆಟ್ಟೆನು ಒಂದು ಸಸಿ, ಬಲು ನುರಿತ ವಿಧಾನದಿಂದ ಮಾಡಿರುವರು ಅದನ್ನು ಕಸಿ. ಹುಲುಸಾಗಿ ಬೆಳೆಯುವ ಗಿಡವನ್ನು ನೋಡುವುದೇ ಖುಷಿ. ಹಲಸಿನ ಹಣ್ಣನ್ನು ತಿನ್ನಲು ಕುಳಿತಾಗ ಮಯನ ಕೈಗಂಟಿದರೆ ಕೊಂಚ ಕಸಿವಿಸಿ. ಹಲಸಿನ ಹಣ್ಣನ್ನು ತಿನ್ನಲು ಕುಳಿತಾಗ ಮಯನ ಕೈಗಂಟಿದರೆ ಕೊಂಚ ಕಸಿವಿಸಿ. ಇನ್ನೊಂದು ಚುಟುಕು, ಹಲಸಿನ ಹಣ್ಣು. 10 ಹಲವು ಪೋಷಕಾಂಶಗಳು ತುಂಬಿರುವ ಹಣ್ಣು ಹಲಸಿನ ಹಣ್ಣು. ಮತ್ತೆ ಮತ್ತೆ ತಿನ್ನಬೇಕೆಂಬ ಆಸೆ ಮೂಡಿಸುವುದು ಈ ಪೆಲಕಾಯಿಯನ್ನು. 10 ಹಲವು ಪೋಷಕಾಂಶಗಳು ತುಂಬಿರುವ ಹಣ್ಣು ಹಲಸಿನ ಹಣ್ಣು. ಮತ್ತೆ ಮತ್ತೆ ತಿನ್ನಬೇಕೆಂಬ ಆಸೆ ಮೂಡಿಸುವುದು ಈ ಪೆಲಕಾಯಿಯನ್ನು. ಹಿತ್ತಲ ಬದಿಯಲ್ಲಿ ಇರಬೇಕೊಂದು ಗಿಡ ಹಲಸಿನ ಮರವಿದ್ದರೆ ಚೆನ್ನು. ಹಿತ್ತಲ ಬದಿಯಲ್ಲಿ ಇರಬೇಕೊಂದು ಗಿಡ ಹಲಸಿನ ಮರವಿದ್ದರೆ ಚೆನ್ನು. ಗತ್ತಿನಿಂದ ಬೆಳೆದ ಮರದಿಂದ ಬೆಳಗಿಸಬಹುದು ತನ್ನ ಬದುಕನ್ನು. ಗತ್ತಿನಿಂದ ಬೆಳೆದ ಮರದಿಂದ ಬೆಳಗಿಸಬಹುದು ತಮ್ಮ ಬದುಕನ್ನು. ಇನ್ನೊಂದು ಚುಟುಕು, ಹಲಸು ಸೊಗಸು. ಕರಾವಳಿಯಲ್ಲಿ ಬೆಳೆಯುವುದು ಹಲವಾರು ತಳಿಯ ಹಲಸು. ಹುರಿದು ಗರಿಗರಿಯಾಗಿ ಮಾಡುವರು ಹಲವು ಥರದ ತಿಂಡಿ ತಿನಿಸು. ಕರಾವಳಿಯಲ್ಲಿ ಬೆಳೆಯುವರು ಹಲವಾರು ತಳಿಯ ಹಲಸು. ಹುರಿದು ಗರಿಗರಿಯಾಗಿ ಮಾಡುವರು ಹಲವು ಥರದ ತಿಂಡಿ ತಿನಿಸು. ನೆರೆಹೊರೆಯವರು ಮತ್ತು ಮನೆ ಮಂದಿ ಸೇರಿ ಸುರಿದು ತಿನ್ನುವುದೇ ಸೊಗಸು. ನೆರೆಹೊರೆಯವರು ಮತ್ತು ಮನೆ ಮಂದಿ ಸೇರಿ ಸುರಿದು ತಿನ್ನುವುದೇ ಸೊಗಸು. ವರ್ಷವಿಡೀ ಸುಲಭದಲ್ಲಿ ಸಿಗಲಾರದೆ ಮತ್ತೆ ಹಲಸಿನ ಹಣ್ಣಿನದೇ ಕನಸು. ವರ್ಷವಿಡೀ ಸುಲಭದಲ್ಲಿ ಸಿಗಲಾರದೆ ಮತ್ತೆ ಹಲಸಿನ ಹಣ್ಣಿನದೇ ಕನಸು. ಅವಕಾಶಕ್ಕಾಗಿ ವಂದನೆ. ನಿಜವಾಗ್ಲೂ ಸರ್, ತಮ್ಮ ಕವನದ ಆಶಯದಂತೆ ಒಂದು ಬೆಳೆದ ಹಲಸಿನ ಮರ ಇದ್ದರೆ, ಅದರಲ್ಲಿ ಹುಲುಸಾಗಿ ಹಲಸು ಬೆಳೆದಿದ್ದರೆ ಖಂಡಿತವಾಗಿ ಆ ಹಲಸು ಬೆಳೆದವನಿಗೊಂದು ಗತ್ತು ಸಹಜ. 4 ಜನಕ್ಕೆ ಪ್ರೀತಿಯಿಂದವೋ ಅಥವಾ ಮಾರುಕಟ್ಟೆಯಲ್ಲಿ ವಿಕ್ರಯಿಸಿದರೆ ಉತ್ತಮ ದರವೋ ಖಂಡಿತ ಹಲಸಿಗೆ ಆ ಮಾನವರ್ಧನೆ ಆಗಿದೆ. AS ಬಾವ ಅಬ್ದುಲ್ ಸಮದ್ ಬಾವ ಅವರಿಗೆ ಕೃತಜ್ಞತೆಗಳು. ಮುಂದಕ್ಕೆ ಶ್ರೀಮತಿ ವಿಂಧ್ಯ ಎಸ್ ರೈ ಅವರು ತಮ್ಮ ಕವನವನ್ನು ವಾಚನ ಮಾಡಲಿಕ್ಕಿದ್ದಾರೆ. ಬಂಟ್ವಾಳ ತಾಲೂಕಿನ ಕಡೆ ಶಿವಾಲಯ ಗ್ರಾಮದ ಕುರುಂಬ್ಲಾಜೆಗುತ್ತು ನಿವಾಸಿ ಇವರು. ಸಾಹಿತ್ಯ, ಸಮಾಜ ಸೇವೆ, ಸಂಘಟನೆ, ಕ್ರೀಡೆ, ನೃತ್ಯ, ಕಿರುನಾಟಕ, ನಿರೂಪಣೆ ಇವರ ಆಸಕ್ತಿಯ ಕ್ಷೇತ್ರಗಳು. ಇವರ ಕವನ, ಕತೆ, ಲೇಖನಗಳು ಮಾಸಪತ್ರಿಕೆಗಳಲ್ಲಿ ಹಲವಾರು ಬಾರಿ ಪ್ರಕಟಗೊಂಡಿವೆ. 5 ಬಾರಿ ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ಅನುಭವ ಕೂಡ ಇವರಿಗಿದೆ. ವಿವಿಧ ಕ್ಷೇತ್ರಗಳಲ್ಲಿ ಅನನ್ಯ ಸಾಧನೆಗಾಗಿ ಹಲವಾರು ಪ್ರಶಸ್ತಿಗಳಿಂದ ಪುರಸ್ಕಾರವನ್ನು ಕೂಡ ಪಡೆದಿರ್ತಾರೆ. ಕಾರ್ಯಕ್ರಮ ನಿರೂಪಕಿಯಾಗಿ, ತೀರ್ಪುಗಾರರಾಗಿ, ಸಂಪನ್ಮೂಲ ವ್ಯಕ್ತಿಯಾಗಿ, ಅತಿಥಿಯಾಗಿ ವೇದಿಕೆಯನ್ನು ಹಂಚಿಕೊಂಡಂಥ ಅನುಭವ ಇವರದ್ದು. ಪ್ರಸ್ತುತ ಬಂಟ್ವಾಳ ತಾಲೂಕಿನ ಚುಟುಕು ಸಾಹಿತ್ಯ ಪರಿಷತ್ತಿನ ಜತೆ ಕಾರ್ಯದರ್ಶಿ, ಆಮಂತ್ರಣ ಸಾಂಸ್ಕೃತಿಕ ಮತ್ತು ಸಾಹಿತ್ಯ ವೇದಿಕೆ ಕರ್ನಾಟಕ ಇದರ ದಕ್ಷಿಣ ಕನ್ನಡ ಜಿಲ್ಲಾ ಉಪಾಧ್ಯಕ್ಷೆಯಾಗಿ ಇವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಈಗ ವಿಂಧ್ಯ ಎಸ್ ರೈ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಕವನದ ಶೀರ್ಷಿಕೆ ಫಲದ ನೀತಿ. ಭೀಮಗಾತ್ರವಿದ್ದರೇನು ಮಾತ್ರ ಸವಿಯ ಫಲ. ಭೀಮಗಾತ್ರವಿದ್ದರೇನು ಮಾತ್ರ ಸವಿಯ ಫಲ.
ಬಡವನಿಗೊದಗುವ ತೋಳಿನ ಬಲ. ಬಗೆ ಬಗೆ ತಿನಿಸಿಗೆ ಆಗುವುದೀ ಹಣ್ಣು ಎಳತು. ಸಿಹಿಬೆಲ್ಲ ಹೂರಣದ ನಿಧಿ ಪಾತ್ರೆಯೀ ಫಲ ಬಲಿತು. ಮುಳ್ಳಿನ ಹಸಿರ ತೊಟ್ಟು ಮಲಗಿಹ ಗುಂಡಣ್ಣ ಒಳಗಡೆ ಮೆತ್ತಿಕೊಂಡ ಜಿಗುಟಾದ ಮೇಣ. ಮುಳ್ಳಿನ ಹಸಿರ ತೊಟ್ಟು ಮಲಗಿಹ ಗುಂಡಣ್ಣ ಒಳಗಡೆ ಮೆತ್ತಿಕೊಂಡ ಜಿಗುಟಾದ ಮೇಣ. ಸೌಗಂಧದಲ್ಲೇ ಸೆಳೆವ ಪೀತವರ್ಣ ಹಣ್ಣ, ಸೌಗಂಧದಲ್ಲೇ ಸೆಳೆವ ಪೀತವರ್ಣ ಹಣ್ಣ, ತಯಾರಿಯೊಳು ಸೋಳೆ ಬಿಡಿಸಿ ತಿಂದವ ಜಾಣ, ತಯಾರಿಯೊಳು ಸೋಳೆ ಬಿಡಿಸಿ ತಿಂದವ ಜಾಣ. ಅಂಟಿನ ಗಂಟಿನೊಳು ನಂಟಿನ ಬೆಸುಗೆ, ಅಂಟಿನ ಗಂಟಿನೊಳು ನಂಟಿನ ಬೆಸುಗೆ, ಹೆಚ್ಚಿ ಸವಿಯಲು ಬೇಕು ಹೆಚ್ಚು ಶ್ರಮ ಬಿಡಿಸಲು ತೊಳೆ, ಹೆಚ್ಚಿ ಸವಿಯಲು ಬೇಕು ಹೆಚ್ಚು ಶ್ರಮ ಬಿಡಿಸಲು ತೊಳೆ. ಒಬ್ಬಂಟಿ ಕೂತು ತಿನ್ನಲಾಗದು ಮನಸೋತರದರ ಅಪಾರ ರುಚಿಗೆ, ಒಬ್ಬಂಟಿ ಕೂತು ತಿನ್ನಲಾಗದು ಮನಸೋತು ಅದರ ಅಪಾರ ರುಚಿಗೆ. ಹಂಚಿ ತಿಂದರೆ ಒಳಿತೆನ್ನುವುದು ಸಾರಿತು ಈ ವೇಳೆ, ಹಂಚಿ ತಿಂದರೆ ಒಳಿತೆನ್ನುವುದ ಸಾರಿತು ಈ ವೇಳೆಗೆ. ಬಳಸದೆ ವಿಷವ ಹುಲುಸಾಗಿ ಆರೈಕೆಯ ಬೇಡದ ಹಲಸು, ಬಳಸದೆ ವಿಷವ ಹುಲುಸಾಗಿ ಬೆಳೆದು ಆರೈಕೆಯ ಬೇಡದ ಹಲಸು. ಹೊರಗೊರಟು ಆಂತರ್ಯದೊಳು ಸವಿಯ ಸೊಗಸು, ಹೊರಗೊರಟು ಆಂತರ್ಯದೊಳು ಸವಿಯ ಸೊಗಸು. ಉಪಮೆಗೆ ಒಳಪಡದ ಕೈಗೆಟುಕುವ ದರದಿ ದೊರೆತು ಕೊಂಚ, ಉಪಮೆಗೆ ಒಳಪಡದ ಕೈಗೆಟುಕುವ ದರದಿ ದೊರೆತು ಕೊಂಚ. ಆದರಿಪ ಆಶಯದೊಳಿದೆ ಈ ಫಲ ಇದನರಿಯಬಹುದೇ ರೂಪ ಪ್ರಧಾನವೀ ಪ್ರಪಂಚ. ಆದರಿಪ ಆಶಯದೊಳು ಈ ಫಲ ಇದನರಿಯಬಹುದೇ ರೂಪ ಪ್ರಧಾನ ಪ್ರಪಂಚ. ಮೇಣವೆಂದರೆ ಸಂಕಷ್ಟವಲ್ಲ ಒಗ್ಗಟ್ಟಿನ ಸಂಕೇತ, ಮೇಣವೆಂದರೆ ಸಂಕಷ್ಟವಲ್ಲ ಒಗ್ಗಟ್ಟಿನ ಸಂಕೇತ. ಬೇರೆ ಬೇರೆಯಾದರೂ ಜೊತೆ ಬಾಳಿರೆಂದು ತೋರಿಪ ರೀತಿ, ಬೇರೆ ಬೇರೆಯಾದರೂ ಜೊತೆ ಬಾಳಿರೆಂದು ತೋರಿಪ ರೀತಿ. ರೂಪ ಅಗೌಣ ಗುಣ ಸಹಕಾರವೇ ಬೇಕಂತೆ, ರೂಪ ಅಗೌಣ ಗುಣ ಸಹಕಾರವೇ ಬೇಕಂತೆ. ಸಿಹಿ ಸವಿಯ ಹಂಚಿರೆಂದು ಹಲಸು ಸಾರುವುದು ನೀತಿ, ಸಿಹಿ ಸವಿಯ ಹಂಚಿರೆಂದು ಹಲಸು ಸಾರುವುದು ನೀತಿ. ಈ ವಿಶಿಷ್ಟ ಅವಕಾಶಕ್ಕಾಗಿ ಧನ್ಯವಾದಗಳು. ಸೌಂದರ್ಯವರಿತ ಸಮಾಜ ಖಂಡಿತವಾಗಿ ಹಲಸನ್ನು ಈಗ ಒಪ್ಪಿಕೊಂಡಿದೆ. ಹಾಗಾಗಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಹಾಗೆಯೇ ಕೇರಳದಿಂದ ಹಿಡಿದು ಮಹಾರಾಷ್ಟ್ರದವರೆಗೆ ಹಲವಾರು ರಾಜ್ಯಗಳಲ್ಲಿ ಈ ಹಲಸಿಗೆ ಸಿಕ್ಕಿದಂತಹ ಮಾನ ಮತ್ತು ಮರ್ಯಾದೆ ಎರಡು, ಈ ಸೌಂದರ್ಯವರಿತ ಸಮಾಜ ಇದನ್ನು ಒಪ್ಪಿಕೊಂಡದ್ದಕ್ಕೆ ಒಂದು ಸಂಕೇತ ಅಂತ ಹೇಳಲಿಕ್ಕೆ ಬಯಸ್ತಾ, ಭಾಳ ಸುಂದರವಾದ ಕವನವನ್ನು ನೀಡಿದ್ದೀರಿ ಮೇಡಮ್. ತಮಗೆ ಹಲಸು ವೇದಿಕೆಯ ಕೃತಜ್ಞತೆಗಳು. ಇಲ್ಲಿಗೆ 2ನೇ ಹಂತದ ಕವನ ವಾಚನ ಮುಕ್ತಾಯಗೊಳ್ಳುತ್ತೆ. ಎಲ್ಲ ಕವನ ವಾಚಿಸಿದ 5 ಕವಿಗಳಿಗೆ ನಮ್ಮ ಪ್ರೀತಿಯ ಸಂಕೇತ ಮತ್ತು ಅಭಿನಂದನಾ ಪತ್ರವನ್ನು ನೀಡಬೇಕು ಅಂತ ಕನ್ನಡ ಸಾಹಿತ್ಯ ಪರಿಷತ್ತಿನ ಪುತ್ತೂರು ಘಟಕದ ಅಧ್ಯಕ್ಷರಾದಂಥ ಉಮೇಶ್ ನಾಯಕರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಮೊದಲಿಗೆ ಹಿರಿಯ ಸಾಹಿತಿಗಳು ಪತ್ರಕರ್ತರಾದಂಥ ಜಯಾನಂದ ಪೆರಾಜೆ ಅವರಿಗೆ ಪ್ರೀತಿಯ ಅಭಿನಂದನಾ ಪತ್ರ, ಹಾಗೆ ಶ್ರೀಮತಿ ಹೇಮಲತಾ ಸುಳ್ಯ ಅವರಿಗೆ ನಮ್ಮ ಹಲಸು ವೇದಿಕೆಯ ಪ್ರೀತಿಯ ಅಭಿನಂದನಾ ಪತ್ರ. ಮುಂದಕ್ಕೆ ಶ್ರೀಮತಿ ಶ್ವೇತಾ ಆಚಾರ್ಯ ಪುತ್ತೂರು ಇವರಿಗೆ ಅಭಿನಂದನಾ ಪತ್ರ. ಮುಂದಕ್ಕೆ ಅಬ್ದುಲ್ ಸಮದ್ ಬಾವ ಚುಟುಕು ಸಾಹಿತ್ಯ ಪರಿಷತ್ನ ಪುತ್ತೂರು ಘಟಕದ ಅಧ್ಯಕ್ಷರು, ಇವರಿಗೆ ಕನ್ನಡ ಸಾಹಿತ್ಯ ಪರಿಷತ್ ಪುತ್ತೂರು ಘಟಕದ ಶ್ರೀ ಉಮೇಶ್ ನಾಯಕ್ ಅವರು ನಮ್ಮ ಅಭಿನಂದನಾ ಪತ್ರವನ್ನು ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಮುಂದಕ್ಕೆ ಶ್ರೀಮತಿ ವಿಂದ್ಯಾ ಎಸ್ ರೈ ಇವರಿಗೆ ನಮ್ಮ ಹಲಸು ವೇದಿಕೆಯ ಅಭಿನಂದನಾ ಪತ್ರ. ಎಲ್ಲ ಕವನ ವಾಚಿಸಿದವರು ಒಮ್ಮೆ ಎದುರಿಗೆ ನಿಂತು ಒಂದು ಛಾಯಾಚಿತ್ರಕ್ಕೆ ನಿಲ್ಲಬೇಕು ಅಂತ ಕೇಳ್ಕೊಳ್ತಾ, ಮುಂದಕ್ಕೆ ವೇದಿಕೆಗೆ ಶ್ರೀಮತಿ ರಶ್ಮಿತಾ ಸುರೇಶ್ ಜೋಗಿಬೆಟ್ಟು, ಶ್ರೀಮತಿ ಮಲ್ಲಿಕಾ ಜೆ ರೈ, ಶ್ರೀಮತಿ ದಿವ್ಯಾ ರೈ ಪಿ ಪೆರುವಾಜೆ, ಶ್ರೀಮತಿ MA ಮುಸ್ತಫಾ ಬೆಳ್ಳಾರೆ, ಶ್ರೀಮತಿ ಸುನೀತಾ
ಸುನೀತಾ ಶ್ರೀರಾಮ ಕೊಯ್ಲ, ಉಷಾ ಭಟ್, ನವಚೇತನ ನಿವಾಸಿ ಉಷಾ ಭಟ್ ಅವರು ತಮ್ಮ ಕವನ ವಾಚನಕ್ಕಾಗಿ ವೇದಿಕೆಯ ಮೇಲೆ ಬರಬೇಕು ಅಂತ ಪ್ರೀತಿಯಿಂದ ಕೇಳ್ಕೊಳ್ತಾ ಅವರನ್ನು ವೇದಿಕೆಗೆ ಸ್ವಾಗತವನ್ನು ಮಾಡ್ತಾ ಇದ್ದೇವೆ. ಶ್ರೀಮತಿ ರಶ್ಮಿತಾ ಸುರೇಶ್ ಜೋಗಿಬೆಟ್ಟು, ಶ್ರೀಮತಿ ದಿವ್ಯಾ ಪಿ ರಾಯ್ ಪೆರ್ವಾಜೆ, ಎಂ.ಎ. ಮುಸ್ತಫಾ ಬೆಳ್ಳಾರೆ, ಶ್ರೀಮತಿ ಸುನೀತಾ ಶ್ರೀರಾಮ್ ಕೊಯ್ಲಾ, ಉಷಾ ಭಟ್ ನವಚೇತನ ಇವರು ಹೀಗೆ ನಮ್ಮ ಈ ಕಾರ್ಯಕ್ರಮದ ಸಂಯೋಜಕರಾದಂಥ ಉಮಾಶಂಕರಿ ಮರಿಕೆ ಅವರು ಕನ್ನಡದ ಶಾಲನ್ನು ಹಾಕಿ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿರುವ ಕವಿಗಳಿಗೆ ಸಂಯೋಜಕರು ಕನ್ನಡದ ಶಾಲಿನ ಮೂಲಕ ಸ್ವಾಗತವನ್ನು ನೀಡುತ್ತಾ ಇದ್ದಾರೆ. ಮೊದಲಿಗೆ ಶ್ರೀಮತಿ ರಶ್ಮಿತಾ ಸುರೇಶ್ ಜೋಗಿಬೆಟ್ಟು ಇವರು ತಮ್ಮ ಕವನವನ್ನು ವಾಚಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ರಶ್ಮಿತಾ ಸುರೇಶ್ ಜೋಗಿಬೆಟ್ಟು ಇವರು ಕಲ್ಲಡ್ಕದ ಶ್ರೀರಾಮ ಪ್ರಥಮ ದರ್ಜೆ ಮಹಾವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರು, ಆಮಂತ್ರಣ ಸಾಂಸ್ಕೃತಿಕ ಸಾಹಿತ್ಯ ವೇದಿಕೆ ಬಂಟ್ವಾಳ ತಾಲೂಕು ಇದರ ಅಧ್ಯಕ್ಷರು, ಬರಹ ಮತ್ತು ತಾಳಮದ್ದಳೆ ಅರ್ಥಧಾರಿ ಕೂಡ ಹೌದು. ಆಲ್ಬಮ್ ಸಾಂಗ್ಗಳಲ್ಲಿ ನಟನೆ ಮಾಡಿದ ಅನುಭವವನ್ನು ಕೂಡ ರಶ್ಮಿತಾ ಸುರೇಶ್ ಜೋಗಿಬೆಟ್ಟು ಅವರು ಹೊಂದಿದ್ದಾರೆ. ವೇದಿಕೆ ನಿಮಗಾಗಿ ಮೇಡಮ್. ಶೀರ್ಷಿಕೆ ಫಲ ಉಡುಗೊರೆ ಬಹಳ, ಫಲ ಉಡುಗೊರೆ ಬಹಳ. ಸಿಹಿ ಕೊಡುವ ವೃಕ್ಷವೇ ಕಲ್ಲೇಟನ್ನು ತಿನ್ನುವುದು, ಸಿಹಿ ಕೊಡುವ ವೃಕ್ಷವೇ ಕಲ್ಲೇಟನ್ನು ತಿನ್ನುವುದು, ಏಟಿನ ನೋವ ಒಡಲಲ್ಲಿಟ್ಟು ಮತ್ತೆ ಮತ್ತೆ ಚಿಗುರುವುದು, ಏಟಿನ ನೋವ ಒಡಲಲ್ಲಿಟ್ಟು ಮತ್ತೆ ಮತ್ತೆ ಚಿಗುರುವುದು. ಚಿಗುರಿ ದಿನಗಳಾಗಿ ಮತ್ತೆ ಹೂ ಬಿಟ್ಟು ನೋಡುತ್ತಾ ಕಾಯಿ ಹಣ್ಣು, ಚಿಗುರಿ ದಿನಗಳಾಗಿ ಮತ್ತೆ ಹೂ ಬಿಟ್ಟು ನೋಡುತ್ತಾ ಕಾಯಿ ಹಣ್ಣು. ಸರ್ವಸ್ವವ ನೀ ಯಮಗೆ ಕೊಟ್ಟು ಬೇಕಿಲ್ಲವಲ್ಲ ಫಲ ನಿನಗೆ ಇಂಥದ್ದೇ ಮಣ್ಣು, ಸರ್ವಸ್ವವ ನೀ ಯಮಗೆ ಕೊಟ್ಟು ಬೇಕಿಲ್ಲವಲ್ಲ ಫಲ ನಿನಗೆ ಇಂಥದ್ದೇ ಮಣ್ಣು. ತಿನ್ನಲು ರುಚಿ ಸವಿಯ ಹಣ್ಣುಗಳೆಲ್ಲವ ಹಸಿ ಹಸಿ, ತಿನ್ನಲು ರುಚಿ ಸವಿಯ ಹಣ್ಣುಗಳೆಲ್ಲವ ಹಸಿ ಹಸಿ. ಒಮ್ಮೊಮ್ಮೆ ಅದೇ ಊಟವು ಈಗವದು ಖಾದ್ಯವೆಂಬ ಹೆಸರಿದೆ ಬೇಯಿಸಿ, ಒಮ್ಮೊಮ್ಮೆ ಅದೇ ಊಟವು ಈಗವದು ಖಾದ್ಯವೆಂಬ ಹೆಸರಿದೆ ಬೇಯಿಸಿ. ಏನಾದರಾಗಲಿ ಅದರ ಬೀಜವ ಎಲ್ಲಾದರೂ ನೀ ಭುವಿಯಲ್ಲಿ ಬಿತ್ತು, ಏನಾದರಾಗಲಿ ಅದರ ಬೀಜವ ಎಲ್ಲಾದರೂ ನೀ ಭುವಿಯಲ್ಲಿ ಬಿತ್ತು. ವಿವೇಚಿಸಿ ಬೆಳೆಸು ಪರಿಸರವ, ಉಳಿಸು ಪರಿಸರದ ಅದ್ಭುತವಿಂತಹ ಉಡುಗೊರೆಯ, ವಿವೇಚಿಸಿ ಬೆಳೆಸು ಪರಿಸರವ, ಉಳಿಸು ಪರಿಸರದ ಅದ್ಭುತವಿಂತಹ ಉಡುಗೊರೆಯ. ವಂದನೆಗಳು. ಕೃತಜ್ಞತೆಗಳು ಮೇಡಮ್. ಸಿಹಿಯಾದ ಮರಕ್ಕೆ ಕಲ್ಲು ಯಾವತ್ತೂ ಜಾಸ್ತಿ, ಸಜ್ಜನ ವ್ಯಕ್ತಿಗಳಿಗೆ ಅಪವಾದಗಳು ಜಾಸ್ತಿ, ಹೀಗೊಂದು ಮಾತಿದೆ. ಆ ಮಾತುಗಳೆಲ್ಲ ಸುಳ್ಳಾಗಲಿ. ತಮ್ಮ ಸುಂದರವಾದ ಕವನಕ್ಕೆ ಕೃತಜ್ಞತೆಗಳು ಸಲ್ಲಿಸುತ್ತಾ ಮುಂದಕ್ಕೆ ಶ್ರೀಮತಿ ದಿವ್ಯಾ ಪಿ ರೈ ಪೆರ್ವಾಜೆ ಇವರಿಗೆ ಅವಕಾಶ. ದಿವ್ಯಾ ರೈ ಪಿ ಅವರು KPS ಕುಮ್ರದಲ್ಲಿ ಶಿಕ್ಷಕಿಯಾಗಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಮೇಡಮ್, ವೇದಿಕೆ ನಿಮಗಾಗಿ. ಎಲ್ಲರಿಗೂ ಶುಭ ಸಂಜೆ. ನನ್ನ ಕವನದ ಶೀರ್ಷಿಕೆ ಹಲಸು. ಹಲಸು ಎಂಬ ಫಲವು ಇದು ವರವು ನಮ್ಮ ಭೂಮಿಗೆ, ಹಲಸು ಎಂಬ ಫಲವು ಇದು ವರವು ನಮ್ಮ ಭೂಮಿಗೆ. ಅಕ್ಷಯ ಪಾತ್ರೆಯದುವೆ ಸಕಲ ಜೀವ ರಾಶಿಗೆ, ಅಕ್ಷಯ ಪಾತ್ರೆಯದುವೆ ಸಕಲ ಜೀವ ರಾಶಿಗೆ. ಒರಟಿನ ಹೊರಮೈ ಹಸುರಿನ ಬಣ್ಣ, ಒರಟಿನ ಹೊರಮೈ ಹಸುರಿನ ಬಣ್ಣ. ಒಳಗಡೆ ನೋಡಲು ಕನಕದ ವರ್ಣ, ಒಳಗಡೆ ನೋಡಲು
ಕನಕದ ವರ್ಣ. ಹಲಸನು ತಿಂದರೆ ಆಗುವೆ ಜಾಣ, ಹಲಸನು ತಿಂದರೆ ಆಗುವೆ ಜಾಣ, ಬಿಡಿಸುತ್ತ ಹಣ್ಣಳಿ ಅಂಟಿಹ ಮೇಣ, ಬಿಡಿಸುತ್ತ ಹಣ್ಣಳಿ ಅಂಟಿಹ ಮೇಣ. ತುಳುವ ಬರ್ಕ ವಿಧವು ಹಲವು, ತುಳುವ ಬರ್ಕ ವಿಧವು ಹಲವು, ಹಳದಿ ಬಿಳಿ ಸೊಳೆಯ ಚೆಲುವು, ಹಳದಿ ಬಿಳಿ ಸೊಳೆಯ ಚೆಲುವು. ಪಾಯಸ ಹಪ್ಪಳ ಕಡುಬು ದೋಸೆ, ಪಾಯಸ ಹಪ್ಪಳ ಕಡುಬು ದೋಸೆ, ಹೋಳಿಗೆ ಉಂಡೆ ಮನದಲ್ಲಿ ಆಸೆ, ಹೋಳಿಗೆ ಉಂಡೆ ಮನದಲ್ಲಿ ಆಸೆ. ಘಮ ಘಮ ಪರಿಮಳ ನಮ್ಮನು ಕರೆಯದೆ, ಘಮ ಘಮ ಪರಿಮಳ ನಮ್ಮನು ಕರೆಯದೆ, ಹಲಸಿನ ಬೀಜದ ರುಚಿಯದು ಮರೆಯುದೆ, ಹಲಸಿನ ಬೀಜದ ರುಚಿಯದು ಮರೆಯುದೆ. ಕಲ್ಪವೃಕ್ಷವೇ ಸರಿ ನಿನ್ನಯ ಮರವು, ಕಲ್ಪವೃಕ್ಷವೇ ಸರಿ ನಿನ್ನಯ ಮರವು, ಪೂಜೆಗೆ ಮುಖ್ಯವು ನಿನ್ನಯ ಎಲೆಯು, ಪೂಜೆಗೆ ಮುಖ್ಯವು ನಿನ್ನಯ ಎಲೆಯು. ಹೇಳಲು ತೀರದು ಕಾಂಡದ ಬೆಲೆಯು, ಹೇಳಲು ತೀರದು ಕಾಂಡದ ಬೆಲೆಯು, ದೈವಾರಾಧನೆಗೂ ನಿನ್ನಿಂದಲೇ ಕಳೆಯು, ದೈವಾರಾಧನೆಗೂ ನಿನ್ನಿಂದಲೇ ಕಳೆಯು. ಬಡವರ ಬಾದಾಮು ಈ ಹಣ್ಣು, ಬಡವರ ಬಾದಾಮು ಈ ಹಣ್ಣು, ನೆನಪಿದೆ ಹಿರಿಯರ ಗಾದೆಯು ಇನ್ನು, ನೆನಪಿದೆ ಹಿರಿಯರ ಗಾದೆಯು ಇನ್ನು, ಹಸಿದು ಹಲಸು ತಿನ್ನು ಉಂಡು ಮಾವು ತಿನ್ನು, ಹಸಿದು ಹಲಸು ತಿನ್ನು ಉಂಡು ಮಾವು ತಿನ್ನು, ನಿನ್ನ ಬದುಕು ಸದಾ ಹೊನ್ನು, ನಿನ್ನ ಬದುಕು ಸದಾ ಹೊನ್ನು. ಧನ್ಯವಾದಗಳು. ಹಲಸು ತಿಂದವರ ಬದುಕು ಸದಾ ಹೊನ್ನು ಎಂಬ ಮಾತನ್ನು ನೆನಪಿಸಿಕೊಳ್ತಾ ಮೇಡಮ್ ತಮಗೆ ಕೃತಜ್ಞತೆಗಳು. ಮುಂದಕ್ಕೆ ಶ್ರೀ ಎಂ.ಎ. ಮುಸ್ತಫಾ ಬೆಳ್ಳಾರೆ ಇವರಿಗೆ ನಮ್ಮ ಹಲಸು ವೇದಿಕೆಯಲ್ಲಿ ಹಲಸು ಕವನ ವಾಚನಕ್ಕೆ ಅವಕಾಶ. ಯುವ ಕವಿಗಳು 26 ವರ್ಷದಿಂದ ಸಾಹಿತ್ಯ ಕೃಷಿಯನ್ನು ಮಾಡ್ತಾ ಬರ್ತಾ ಇದ್ದಾರೆ. 3 ಸಾಹಿತ್ಯ ಕೃತಿಗಳ ರಚನೆಯನ್ನು ಕೂಡ ಇವರು ಮಾಡಿದ್ದಾರೆ. 59ರಷ್ಟು ಕವಿಗೋಷ್ಠಿಯಲ್ಲಿ ಭಾಗವಹಿಸಿದ ಕೀರ್ತಿ ಇವರದ್ದು. ಪ್ರಶಸ್ತಿ ಪುರಸ್ಕೃತರು, ದಾರಾ ಬೇಂದ್ರೆ ರಾಷ್ಟ್ರ ಪ್ರಶಸ್ತಿಗೆ ಭಾಜನರು, ಪತ್ರಕರ್ತನಾಗಿ ಇವರದ್ದು ಅಪಾರ ಅನುಭವ. ಪತ್ರಿಕೆಗಳಲ್ಲಿ ಕವನಗಳು ಕೂಡ ಇವರದ್ದು ಹಲವಾರು ಕವನಗಳು ಪ್ರಕಟವಾಗಿದೆ. ಗುಜರಾತ್, ಮೈಸೂರು, ಕೊಡಗು, ಸುಳ್ಯ, ಬಂಟ್ವಾಳ, ಪುತ್ತೂರು ಹೀಗೆ ಹಲವು ಕಡೆಗಳಲ್ಲಿ ನಡೆದ ಕವಿಗೋಷ್ಠಿಯಲ್ಲಿ ಭಾಗವಹಿಸಿದ ಅನುಭವ ಎಂ.ಎ. ಮುಸ್ತಫಾ ಬೆಳ್ಳಾರೆ ಅವರದ್ದು. ಕ್ರಿಕೆಟ್ ಮತ್ತು ಸಂಗೀತ ಇವರ ಆಸಕ್ತಿ ಮತ್ತು ಹವ್ಯಾಸ. ಸರ್, ವೇದಿಕೆ ನಿಮಗಾಗಿ. ಇಂದಿನ ಈ ಕವಿಗೋಷ್ಠಿಯಲ್ಲಿ ನನ್ನ ಕವನದ ಶೀರ್ಷಿಕೆ ಹಣ್ಣುಗಳ ಜಾತ್ರೆಯಲ್ಲಿ. ಹಲಸಿನಲ್ಲೊಂದು ಬಾಂಧವ್ಯದ ಮೆರುಗು, ಇದರಲ್ಲಿ ಸುಮಧುರ ಚಿತ್ತಾರದ ಸೊಬಗು. ಹಲಸು ಮನ ಪಟಲದಲ್ಲಿ ಆಹ್ಲಾದಮಯ, ಹಲಸು ಹಣ್ಣಿನ ಸೊಳ್ಳೆಗಳು ರುಚಿಯ ಸಮಯ. ಹಲಸು ಹಣ್ಣನ್ನು ದೇವರಿಳಿಸಿದ ಈ ಭೂಮಿಗೆ, ಆಕರ್ಷಕವಾಗಿ ನೆಲೆಯೂರಿತು ಈ ಮಣ್ಣಿಗೆ. ಹಲಸಿಲ್ಲದಿರೆ ರುಚಿಯಿಲ್ಲ ನಾಲಗೆಗೆ, ಹಲಸಿನ ಖಾದ್ಯಗಳು ಬಗೆ ಬಗೆ. ಸೇಬೊಂದು ಆ ದೇವರ ಉಡುಗೊರೆ, ಮಾವಿನಿಂದ ಗಟ್ಟಿಯಾಯಿತು ಈ ಧರೆ. ಕಲ್ಲಂಗಡಿ ಈ ಭೂಮಿಯ ಗಟ್ಟಿತನ, ನೇರಳೆ ಹಣ್ಣಿಗೆ ಕುಣಿಯುವುದು ಮನ. ಸೀಬೆಹಣ್ಣು ಏನೋ ಸುಖದ ಸಂಗತಿ, ಪೇರಳೆ ಹಣ್ಣು ಹೋರಾಟದ ಕಳೆಗಟ್ಟುವ ಸ್ಥಿತಿ. ಆರೆಂಜ್ ಹುಣಿಸೆ ಹಣ್ಣು ನೆಲ್ಲಿ ಹಣ್ಣು, ಸುಖದಲ್ಲಿ ಸುಮಧುರ ಹೆಣ್ಣು. ಪಪ್ಪಾಯಿ ಅಡಿಕೆ ಹಣ್ಣು ಸಪೋಟ ಹಣ್ಣು, ನೋಡಿ ಬೆಳೆಸುವುದು ಈ ಮಣ್ಣು. ಸರ್ವ ಹಣ್ಣುಗಳು ನಮ್ಮ ಇರುವ ಸುಖಕ್ಕೆ, ಕೊಟ್ಟು ಆನಂದಿಸು ಇಂಥವರ ತಿಕ್ಕಕ್ಕೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಸಮಗ್ರ ತೋಟಗಾರಿಕೆಯನ್ನು ನೆನಪಿಸುವಂಥ ಒಂದು ಕವನವನ್ನು ವಾಚಿಸಿದ್ದಾರೆ ಎಂ.ಎ. ಮುಸ್ತಫಾ ಬೆಳ್ಳಾರೆ ಅವರು. ಕೃತಜ್ಞತೆಗಳು ಸರ್ ನಿಮಗೆ. ಮುಂದಕ್ಕೆ ಅವಕಾಶ ಶ್ರೀಮತಿ ಸುನೀತಾ ಶ್ರೀರಾಮ್ ಕೊಯ್ಲಾ ಅವರಿಗೆ. ಕೊಯ್ಲಾದ ಜಾನುವಾರು ಸಂವರ್ಧನಾ ಮತ್ತು ತರಬೇತಿ ಕೇಂದ್ರದಲ್ಲಿ ವೃತ್ತಿ ನಿರ್ವಹಿಸ್ತಾ ಇರುವ ಸುನೀತಾ ಶ್ರೀರಾಮ್ ಅವರು
ಕತೆ, ಕವನ, ನಾಟಕ ರಚನೆಯಲ್ಲಿ ಹವ್ಯಾಸಿ ಕೂಡ ಹೌದು. ಆಶಯ ಎಂಬ ಕವನ ಸಂಕಲನವನ್ನು ಪ್ರಕಟಣೆ ಮಾಡಿರುತ್ತಾರೆ. ಮೇಡಮ್, ಅವಕಾಶ ನಿಮಗಾಗಿ. ಎಲ್ಲರಿಗೂ ನಮಸ್ಕಾರ. ನನ್ನ ಕವನದ ಶೀರ್ಷಿಕೆ ವೃಕ್ಷಮಾತೆ ಹಲಸು. ಎಲ್ಲೋ ಬಿದ್ದ ಬೀಜದಿಂದ ಜನಿಸಿದಳು ಹಲಸು, ಎಲ್ಲೋ ಬಿದ್ದ ಬೀಜದಿಂದ ಜನಿಸಿದಳು ಹಲಸು. ಬನ್ನಿಸಲೇಗೆ ಅವಳ ಸಾವಿರದ ಸೊಗಸು, ಬನ್ನಿಸಲೇಗೆ ಅವಳ ಸಾವಿರದ ಸೊಗಸು. ಬೆಳೆಯುತ್ತಾ ತಂಪಗಿನ ನೆರಳಾದಳು, ಬೆಳೆಯುತ್ತಾ ತಂಪಗಿನ ನೆರಳಾದಳು. ಉಸಿರಿಗೆ ಶುದ್ಧ ಗಾಳಿಯಾದಳು, ಉಸಿರಿಗೆ ಶುದ್ಧ ಗಾಳಿಯಾದಳು. ಅವಳ ಸೊಬಗಿನ ಹಸಿರೆಲೆ, ಅವಳ ಸೊಬಗಿನ ಹಸಿರೆಲೆ. ಕಲಶಕ್ಕೂ ಮುಕುಟವಾದ ತಳಿರೆಲೆ, ಕಲಶಕ್ಕೂ ಮುಕುಟವಾದ ತಳಿರೆಲೆ. ಕಾಲ ಕಾಲಕ್ಕೂ ಫಲ ನೀಡುವ ವೃಕ್ಷಮಾತೆ, ಕಾಲ ಕಾಲಕ್ಕೂ ಫಲ ನೀಡುವ ವೃಕ್ಷಮಾತೆ. ಹಲವು ಜೀವಿಗಳ ಹಸಿವ ನೀಗಿದ ಅನ್ನದಾತೆ, ಹಲವು ಜೀವಿಗಳ ಹಸಿವ ನೀಗಿದ ಅನ್ನದಾತೆ. ಅವಳ ರೆಂಬೆ ಕೊಂಬೆಯಲ್ಲಿ ಹಕ್ಕಿಗೂಡು, ಅವಳ ರೆಂಬೆ ಕೊಂಬೆಯಲ್ಲಿ ಹಕ್ಕಿಗೂಡು. ಮುಂಜಾನೆ ಬದುಕಿಗೆ ನಿತ್ಯ ಚಿಲಿಪಿಲಿ ಹಾಡು, ಮುಂಜಾನೆ ಬದುಕಿಗೆ ನಿತ್ಯ ಚಿಲಿಪಿಲಿ ಹಾಡು. ಮಾಗಿದ ಫಲದ ವಿವಿಧ ಖಾದ್ಯ ನೋಡು, ಮಾಗಿದ ಫಲದ ವಿವಿಧ ಖಾದ್ಯ ನೋಡು. ಬಾಂಧವ್ಯದ ಬೆಸುಗೆಯನ್ನು ಬೆಸೆದು ಬಿಡು, ಬಾಂಧವ್ಯದ ಬೆಸುಗೆಯನ್ನು ಬೆಸೆದು ಬಿಡು. ಬದುಕಿದ್ದಾಗಲೂ ಆಶ್ರಯವಾದವಳು, ಬದುಕಿದ್ದಾಗಲೂ ಆಶ್ರಯವಾದವಳು. ಉರುಳಿ ಬಿದ್ದಾಗಲೂ ಉಪಕರಿಸಿದವಳು, ಉರುಳಿ ಬಿದ್ದಾಗಲೂ ಉಪಕರಿಸಿದವಳು. ಅವಳೊಡಲ ಹಲವು ತುಣುಕು, ಅವಳೊಡಲ ಹಲವು ತುಣುಕು. ಹೋಮ ಹವನದ ಪುಣ್ಯ ಬೆಳಕು, ಹೋಮ ಹವನದ ಪುಣ್ಯ ಬೆಳಕು. ಅವಕಾಶಕ್ಕಾಗಿ ಧನ್ಯವಾದಗಳು. ಕೃತಜ್ಞತೆಗಳು ಮೇಡಮ್ ನಿಮಗೆ. ಹಲಸಿನ ಎಲ್ಲ ವಿಧದ ಉಪಕಾರವನ್ನು ಒಂದು ತಾಯಿಯ ರೂಪಕ್ಕೆ ಅಥವಾ ತಾಯಿಯ ಪ್ರೀತಿಗೆ ಹೋಲಿಸಿ ಸುಂದರವಾಗಿ ಕವನವನ್ನು ವಾಚಿಸಿದ್ದೀರಿ. ಮುಂದಕ್ಕೆ ಉಷಾ ಭಟ್ ಇವರಿಗೆ ಅವಕಾಶ. ಉಷಾ ಭಟ್ ಇವರು ಕಾವ್ಯನಾಮ ಉಷಯ ಕಿರಣ. ಉಷಾ ಭಟ್ ಅವರು ಗೃಹಿಣಿ, ಕವಯತ್ರಿ. ಸ್ತೋತ್ರಗಳು, ಶ್ಲೋಕಗಳು, ಭಗವದ್ಗೀತಾ ಪಠಣ ಇವರ ಹವ್ಯಾಸಗಳು. ನವಚೇತನ ಸಂಕೀರ್ಣದಲ್ಲಿ ವಾಸವಿರುವ ಉಷಾ ಭಟ್ ಅವರಿಗೆ ವೇದಿಕೆಯಲ್ಲಿ ಅವಕಾಶ. ಎಲ್ಲರಿಗೂ ನಮಸ್ಕಾರ. ನನ್ನ ಕವನದ ಶೀರ್ಷಿಕೆ ಹಲಸು ಮೇಳ. ಹತ್ತೂರ ಒಡೆಯನಿಹ ಪುತ್ತೂರ ನೆಲದಲ್ಲಿ ಸುತ್ತೂರ ಜನ ಸೇರಿ ಹಲಸು ಮೇಳ, ಸುತ್ತೂರ ಜನ ಸೇರಿ ಹಲಸು ಮೇಳ. ಉತ್ತಮದ ಕಾಯಕದಿ ರೈತರಿಗೆ ಗೆಲುವಿರಲಿ, ಬತ್ತದಿಹ ಉತ್ಸಾಹದನಿಯು ಬಹಳ, ಬತ್ತದಿಹ ಉತ್ಸಾಹದನಿಯು ಬಹಳ. ಹಲಜಾತಿ ಹಲಸುಗಳು ಹಲವಿಧದ ಬಣ್ಣಗಳು, ಚೆಲುವಾದ ನೋಟವದು ಮೇಳದಲ್ಲಿ, ಚೆಲುವಾದ ನೋಟವದು ಮೇಳದಲ್ಲಿ. ಹಲವಾರು ತಿನಿಸುಗಳ ಹಲಸಿಂದ ಮಾಡುವರು, ಹಲವನ್ನು ಸವಿಯೋಣ ತಾಳದಿಲ್ಲಿ, ಹಲವನ್ನು ಸವಿಯೋಣ ತಾಳದಿಲ್ಲಿ. ಸೆಂಡಿಗೆಯ ಹಪ್ಪಳವ ಚಿಪ್ಸುಗಳ ಇಟ್ಟಿಹರು, ಬಂಡಿಯಲಿ ತುಂಬಿಹರು ಕರಿದ ತಿನಿಸು, ಬಂಡಿಯಲಿ ತುಂಬಿಹರು ಕರಿದ ತಿನಿಸು. ಉಂಡೆಗಳ ಹೋಳಿಗೆಯ ಕಜ್ಜಾಯ ಸವಿಯೋಣ, ತಿಂಡಿಗಳ ಹಬ್ಬವಿರೆ ಇಲ್ಲ ಮುನಿಸು, ತಿಂಡಿಗಳ ಹಬ್ಬವಿರೆ ಇಲ್ಲ ಮುನಿಸು. ಒರಟಾದ ಮೈಯಲ್ಲಿ ಹೂವಂತ ತೊಳೆಗಳನ್ನು ತರತರದ ಗಾತ್ರದಲ್ಲಿ ಹೊತ್ತ ಹಲಸು, ತರತರದ ಗಾತ್ರದಲ್ಲಿ ಹೊತ್ತ ಹಲಸು. ವರದಂತೆ ಹಲಸಿಂದು ಗೌರವವ ಪಡೆಯುತ್ತಿದೆ, ನೆರಳಾಗಿ ಕಾಯುತ್ತಿದೆ ಇಲ್ಲೇ ನೆಲೆಸು, ನೆರಳಾಗಿ ಕಾಯುತ್ತಿದೆ ಇಲ್ಲೇ ನೆಲೆಸು.
ಬಡವರ ತಿನಿಸೆಂದು ಜರೆಯದಿರಿ ಹಲಸನ್ನು, ಗಿಡ ನೆಟ್ಟು ಬೆಳೆಸುತ್ತಿರಿ ಹಲವು ಹಣ್ಣ. ಗಿಡ ನೆಟ್ಟು ಬೆಳೆಸುತ್ತಿರಿ ಹಲವು ಹಣ್ಣ. ತಡವೇಕೆ ಕಸಿ ಕಟ್ಟಿ ಇಟ್ಟಿಹರು ಗಿಡವನ್ನು, ಬಿಡುವಾಗಿ ಕೃಷಿ ಮಾಡು ತಣಿಸೆ ಕಣ್ಣ. ಬಿಡುವಾಗಿ ಕೃಷಿ ಮಾಡು ತಣಿಸೆ ಕಣ್ಣ. ಧನ್ಯವಾದಗಳು. ಕೃತಜ್ಞತೆಗಳು ಮೇಡಮ್. ತಿಂಡಿಗಳು ಇದ್ದಲ್ಲಿ ಮುನಿಸು ಕಡಿಮೆ. ಸರಿಯಾದ ಸಮಯಕ್ಕೆ ಹೊಟ್ಟೆ ತುಂಬಿದಾಗ ಖಂಡಿತವಾಗಿ ಕೋಪ ಬರೋದಿಲ್ಲ. ಈ ಮಾತನ್ನು ತಮ್ಮ ಕವನದಲ್ಲಿ ಚುಟುಕಾಗಿ ವಿವರಿಸಿದ ನಿಮಗೆ ಕೃತಜ್ಞತೆಗಳು. ಈ ಕವಿಗೋಷ್ಠಿಯಲ್ಲಿ ಯಾರಾದರೂ ಕವಿಗಳು ನಮ್ಮ ಜೊತೆ ಹೆಸರು ನೋಂದಾಯಿಸಿ ಇಲ್ಲಿ ನೋಂದಾವಣೆ ಬಾಕಿ ಇದ್ದು ವೇದಿಕೆಯಲ್ಲಿ ಕವನ ವಾಚನಕ್ಕೆ ಯಾರಾದರೂ ಬಿಟ್ಟು ಹೋಗಿದ್ದಲ್ಲಿ ದಯವಿಟ್ಟು ಇಲ್ಲಿ MC ಮಾಡುವಲ್ಲಿ ದಯವಿಟ್ಟು ಬನ್ನಿ. ಮುಂದಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ತು ಪುತ್ತೂರು ಇದರ ಅಧ್ಯಕ್ಷರು ತಮ್ಮ ಅಧ್ಯಕ್ಷೀಯ ಮಾತುಗಳನ್ನು ಆಡಬೇಕು ಅಂತ ಕೇಳ್ಕೊಡ್ತಾ ಇದ್ದೇನೆ. ಅದರ ಮೊದಲು ಪ್ರಥಮ ಬಾರಿಗೆ ಸಂಯೋಜನೆ ಮಾಡಿದ ನನ್ನ ಅಮ್ಮ ಉಮಾಶಂಕರಿ ಮರಿಕೆ ಅವರು ಎರಡು ಮಾತಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ವಿಶೇಷವಾಗಿ ಮಾತಾಡಲಿಕ್ಕೆ ನನಗೇನು ಗೊತ್ತಿಲ್ಲ, ಆದರೂ ಇದು ಮೊದಲ ಬಾರ ಸಂಯೋಜನೆ ಮಾಡುತ್ತಿರುವೆ. ಏನಾದರೂ ಹೆಚ್ಚು ಕಡಿಮೆ ಆಗಿದ್ದರೆ ಕವಿಗಳು ಖಂಡಿತ ಕ್ಷಮಿಸಬೇಕು ಅಂತ ಕೇಳಿಕೊಳ್ತೇನೆ. ವೇಳೆಗೆ ಸರಿಯಾಗಿ ಆಗಮಿಸಿ ಎಲ್ಲರೂ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದೀರಿ. ಕೆಲವರಿಗೆ ಬರಲಿಕ್ಕಾಗಲಿಲ್ಲ, ತಿಳಿಸಿದ್ದಾರೆ. ಎಲ್ಲರಿಗೂ ವಂದನೆಗಳು. ಹಾಗೆ ನನ್ನ ಒಂದು ಕವನ. ಹಲಸು ಎಂದಾಕ್ಷಣದಿ ರಸನದಲ್ಲಿ ನೀರೂರಿ, ಕೆಲಸವೆಷ್ಟೇ ಇರಲಿ ಮಾಡುವ ಆಸೆ. ನೆಲೆಸಿಹವು ನಾವದರ ಮಧ್ಯದಲ್ಲಿ ಹಿತವಾಗಿ, ತಳಕು ಹಾಕಿದೆ ನಮ್ಮ ಬದುಕಿನೊಡನೆ. ಅಂಟು ಇರಲೇನಂತೆ ಬಿಡಿಸುವೆವು ಒಪ್ಪದಲ್ಲಿ, ನಂಟು ನಮಗಿಹುದಯ್ಯ ಹಲವು ವಿಧದಿ. 808 ಬಗೆಗೂ ಸೈ ಎನ್ನುವ ಫಲವು, ಕಂಠ ತುಂಬಿಯ ಕೇಳುವೆ ಬೇರುಂಟೆ ಜಗದಿ. ಎಳೆಯ ಗುಜ್ಜೆಯ ಹಿಡಿದು ಬಲಿತ ಹಣ್ಣಾಗಿಯೂ, ಸಲಿಸುವುದು ನ್ಯಾಯವನ್ನು ವೈವಿಧ್ಯದಿ. ಕಲಿಯುತ್ತ ಸಾಗಿದರೆ ಪಾಕಗಳ ವಿದ್ಯೆಯದು, ಬಲವನ್ನು ತುಂಬುವುದು ಆಮೋದದಿ. ತುಪ್ಪದಲ್ಲಿ ಮಾಡಿರುವ ಅಪ್ಪಕ್ಕೆ ಸಮವಿಲ್ಲ, ಹಪ್ಪಳದ ರುಚಿ ಬೇರೆ ಕಾಣೆನಲ್ಲ. ಒಪ್ಪತ್ತು ಉಂಡರೂ ಹಲಸು ಬೇಕದರಲ್ಲಿ, ಒಪ್ಪಿಹವು ಈ ಫಲಕ್ಕೆ ಸಾಟಿಯಿಲ್ಲ. ಮೇಳಗಳು ನಡೆಯುತ್ತಾ ಮಾನವದು ಹೆಚ್ಚಾಯಿತು, ಹಾಳಾಗಿ ಹೋಗದೈ ಹಣ್ಣು ಹಲಸು. ಬಾಳುಗಳು ಬೆಳಗಿದವು ಹಲಮನುಜ ಕಾಯಕದಿ, ಪೇಳುವೆನು ಖಾದ್ಯಗಳ ಮಾಡಿ ಸೊಗಸು. ವಂದನೆಗಳು. ತಮಗೂ ಕೂಡ ಧನ್ಯವಾದಗಳು. ನಮ್ಮ ಮರಿಕೆ ಮನೆ ಹೇಗೆ ಅಂದರೆ, ನವಂಬರ್ ತಿಂಗಳಲ್ಲಿ ಗುಜ್ಜೆ ಶುರುವಾದರೆ ಆಗಸ್ಟ್ ತಿಂಗಳಲ್ಲಿ ಉಪ್ಪು ಸೊಳ್ಳೆ ಹಾಕುವಲ್ಲಿವರೆಗೆ ಪ್ರತಿನಿತ್ಯ ಹಲಸಿನ ಕಾಯಕ ನಮ್ಮ ಮನೆಯಲ್ಲಿ, ಕೃಷಿ ಮನೆಯಲ್ಲಿ, ನಮ್ಮದು ಅಂತ ಅಲ್ಲ, ಸಾಧಾರಣ ಹೆಚ್ಚಿನ ಕೃಷಿ ಮನೆಗಳಲ್ಲಿ ನಡೀತಾ ಇರ್ತದೆ. ಈ ಪದ್ಯದಲ್ಲಿ ಅದೆಲ್ಲವನ್ನು ಒಳಗೊಂಡು ಬಂದಿರುವಂತಹ ಪದ್ಯ. ಮುಂದಕ್ಕೆ ಪುತ್ತೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಇದರ ಅಧ್ಯಕ್ಷರಾದಂಥ ಶ್ರೀ ಪುತ್ತೂರು ಉಮೇಶ್ ನಾಯಕ್ ಅವರು ಅಧ್ಯಕ್ಷೀಯ ನುಡಿಗಳಿಗೆ ನಮ್ಮ ಮುಂದೆ ಇದ್ದಾರೆ. ಕನ್ನಡ ಭುವನೇಶ್ವರಿಗೆ ವಂದಿಸುತ್ತಾ, ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಕವಿಗಳಿಗೂ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂಥ ಎಲ್ಲ ಕವಿಗಳಿಗೂ, ಹಾಗೂ ಈ ಹಲಸು ಮೇಳ, ಹಲಸಿನ ಜಾತ್ರೆಗೆ ಆಗಮಿಸಿರುವಂತಹ ಸಮಸ್ತ ಮಹಾಪುತ್ತೂರಿನ ಹಾಗೂ ಹತ್ತೂರಿನ ಮಹಾಜನತೆಗೆ ಪ್ರೀತಿಪೂರ್ವಕ, ಗೌರವಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸುತ್ತಾ, ಮೊದಲಿಗೆ 7ನೇ ಆವೃತ್ತಿಯಲ್ಲಿ ಅತ್ಯಂತ ಯಶಸ್ವಿಯಾಗಿ ಹೊಸತನದೊಂದಿಗೆ ನಡೆಯುತ್ತಿರುವಂಥ ಈ ಹಲಸು ಮೇಳದ ಆಯೋಜಕರಿಗೆ ಗೌರವಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ವರ್ಷದಿಂದ ವರ್ಷಕ್ಕೆ ಬೇರೆ ಬೇರೆ ಸ್ಥಳಗಳಲ್ಲಿ ಈ ಹಲಸು ಮೇಳವನ್ನು ಅತ್ಯಂತ ಯಶಸ್ವಿಯಾಗಿ ಆಯೋಜನೆ ಮಾಡುವ ಮೂಲಕ ಹೆಸರನ್ನು ಪಡೆದಿರುವವರು ಸುಹಾಸ್ ಮರಿಕೆ ಇರ್ಬೋದು, ಅದೇ ರೀತಿಯಲ್ಲಿ ಅನಂತ್ ಪ್ರಸಾದ್ ಇರ್ಬೋದು, ವೇಣು ಇರ್ಬೋದು, ಪಶುಪತಿ ಶರ್ಮಾ ಅವರು ಇರ್ಬೋದು, ಅಥವಾ ಈ ವೇದಿಕೆಯ ಈ ಎಡ ಮತ್ತು ಬಲಭಾಗದಲ್ಲಿ ಹೆಸರನ್ನು ಸೂಚಿಸಿರುವಂಥ ಎಲ್ಲ ಸಹಕಾರ ನೀಡಿದ ಎಲ್ಲ ಸಂಘ ಸಂಸ್ಥೆಗಳಿಗೂ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಲಸು ಅಂತ ಹೇಳಿದರೆ ಬಹಳ ವಿಶೇಷ ಗುಣವಿಶೇಷಗಳನ್ನು ಹೊಂದಿರುವಂಥ ಒಂದು ಹಣ್ಣು.
ಹಣ್ಣಿನ ರಾಜ, ಈಗಾಗಲೇ ವೃಕ್ಷ ಮಾತೆ ಅಂತ ಕೂಡ ಇಲ್ಲಿ ಉಲ್ಲೇಖ ಮಾಡಿದರು. ಈ ಹಲಸಿಗಾಗಿ ನಮ್ಮದೇ ಪುತ್ತೂರಿನಲ್ಲಿ ಬೇರೆ ಬೇರೆ ರೀತಿಯಲ್ಲಿ ತಮ್ಮದೇ ಆದಂಥ ಕೊಡುಗೆಯನ್ನು ನೀಡಿದ ಅನೇಕ ಮಹನೀಯರು ಇಲ್ಲಿದ್ದಾರೆ. ಶ್ರೀ ಪಡ್ರೆಯವರು ಇರ್ಬೋದು, ಜಾಕ್ ಅನಿಲ್ ಇರ್ಬೋದು, ಅದೇ ರೀತಿಯಲ್ಲಿ ನಾ ಕಾರಂತ ಪೆರಾಜೆ ಅವರು ಇರ್ಬೋದು. ಇವರೆಲ್ಲರೂ ಬೇರೆ ಬೇರೆ ರೀತಿಯಲ್ಲಿ ಅವರ ಲೇಖನದ ಮೂಲಕ ಇರ್ಬೋದು ಅಥವಾ ಒಂದು ಸಂಶೋಧನೆಯ ಮೂಲಕ ಇರ್ಬೋದು, ಕಸಿ ಕಟ್ಟುವ ಮೂಲಕ ಇರ್ಬೋದು, ತಮ್ಮದೇ ಆದಂಥ ಕೊಡುಗೆಗಳನ್ನು ನೀಡಿದ್ದು ಒಂದು ವಿಚಾರ. ಆದರೆ ಈ ಹಲಸನ್ನು ಜನತೆಗೆ, ಹಲಸಿನಲ್ಲಿರುವಂಥ ವೈವಿಧ್ಯತೆಗಳನ್ನು, ಖಾದ್ಯಗಳನ್ನು ಜನತೆಗೆ ಒಂದು ತೋರಿಸುವಲ್ಲಿ, ಆ ರುಚಿಯನ್ನು, ಸ್ವಾದವನ್ನು ನೀಡುವಲ್ಲಿ ಈ ಒಂದು ಹಲಸು ಮೇಳ ಬಹಳ ಮುಖ್ಯವಾದಂಥ ಪಾತ್ರವನ್ನು ವಹಿಸ್ತದೆ. ಪುತ್ತೂರಿನಲ್ಲಿ ಬೇರೆ ಬೇರೆ ರೀತಿಯ ಚಟುವಟಿಕೆಗಳು, ಸಾಂಸ್ಕೃತಿಕ ಇರ್ಬೋದು, ಧಾರ್ಮಿಕ ಇರ್ಬೋದು, ಬೇರೆ ಬೇರೆ ಚಟುವಟಿಕೆಗಳು ನಡೀತಾ ಇರ್ತದೆ. ಅದರ ಜೊತೆಗೆ ಇದೊಂದು ರುಚಿಕರವಾದಂತಹ, ಘಮಘಮಿಸುವಂತಹ ಒಂದು ಜಾತ್ರೆ. ನಾವೀಗಾಗಲೇ ಮುಖ್ಯ ದ್ವಾರದಿಂದ, ಸ್ವಾಗತ ಕಮಾನಿನಿಂದ ಒಳಗೆ ಬರುವಾಗ ಅಲ್ಲಿಂದಲೇ ಈ ಒಂದು ಹಲಸು ಮೇಳದ ವೈವಿಧ್ಯತೆ, ಹೊಸತನವನ್ನು ನಾವು ಕಾಣ್ಬೋದು. ಅಲ್ಲಿ ಹಾಕಿರುವಂಥ ಸ್ವಾಗತ ಕಮಾನಿನಲ್ಲಿ 2 ಬದಿಗಳಲ್ಲಿ ರಾರಾಜಿಸ್ತಿರುವಂತಹ ಹಲಸು ಮಾತ್ರವಲ್ಲದೆ, ಅಲ್ಲಿಂದ ನಾವು ಒಂದು ದೊಡ್ಡ ಕ್ಷೇತ್ರದಲ್ಲಿ ಅನ್ನದಾನ ಮಾಡುವಾಗ ಯಾವ ರೀತಿ ನಾವು ಸರದಿ ಸಾಲಿನಲ್ಲಿ ಹೋಗ್ತೇವೋ ಅದೇ ರೀತಿಯಲ್ಲಿ, ಯಾಕಂತೇಳಿದರೆ ಯಾರು ಕೂಡ ಬೈಪಾಸ್ ಮಾಡಿ ಶಾರ್ಟ್ಕಟ್ಟಲ್ಲಿ ಅಡ್ಡದಾರಿಯಲ್ಲಿ ಬರುವ ಹಾಗಿಲ್ಲ. ಅದೊಂದು ಶಿಸ್ತು. ಪ್ರತಿಯೊಂದು ಮಳಿಗೆಗಳನ್ನು ನೋಡಬೇಕು, ಅಲ್ಲಿರುವಂಥ ಎಲ್ಲ ವೈವಿಧ್ಯತೆಯನ್ನು ನೋಡಬೇಕು, ಖರೀದಿಸಬೇಕು, ಅವರಿಗೂ ಕೂಡ ಮಾರುಕಟ್ಟೆಯನ್ನು ಒದಗಿಸಬೇಕಂತ ಹೇಳುವಂಥ ಒಂದು ದೊಡ್ಡ ಒಂದು ಮನೋಭಾವದ ಒಂದು ಸಂಘಟನೆ. ಮಾತ್ರವಲ್ಲ, ಅಲ್ಲಿಂದ ಇಲ್ಲಿ ತನಕ ಬರಬೇಕಿದ್ರೆ ನಮ್ಮ ಜೋಬಲ್ಲಿ ಖರ್ಚು ಅಗತ್ಯ ಬೇಕೇ ಬೇಕು. ಯಾಕಂತ ಹೇಳಿದರೆ ಅಷ್ಟೊಂದು ರುಚಿಕರವಾದಂಥ ಖಾದ್ಯವನ್ನು ನೋಡುವಾಗ, ಅದರ ಘಮಘಮವನ್ನು ಆಗರಾಣಿಸುವಾಗ ನಮಗೆ ಬಾಯಲ್ಲಿ ನೀರೂರದೆ ನಿವೃತ್ತಿಯೇ ಇಲ್ಲ. ಕಣ್ಣಿಗೆ ಪಟ್ಟಿಯನ್ನು ಕಟ್ಟಿದರೂ ಕೂಡ ಬಾಯಿ ಕೇಳೋದಿಲ್ಲ, ಮೂಗು ಕೇಳೋದಿಲ್ಲ. ಅಷ್ಟೊಂದು ಒಂದು ಸುಂದರವಾದಂಥ, ರುಚಿಕರವಾದಂತಹ ಒಂದು ಘಮಘಮಿಸುವಂತಹ ಒಂದು ಮೇಳ. ಆ ಮೇಳದಲ್ಲಿ ನಡೆಯುತ್ತಿರುವಂಥ ಒಂದು ಕವಿಗೋಷ್ಠಿ. ಈ ಕವಿಗೋಷ್ಠಿಯು ಕೂಡ ಬಹಳ ವಿಶೇಷ. ಅನೇಕ ಈ ರೀತಿಯ ಮೇಳಗಳನ್ನು, ಜಾತ್ರೆಗಳನ್ನು ನಾವು ನೋಡಿದ್ದೇವೆ. ಆದರೆ ಹಲಸು ಮೇಳದಲ್ಲಿ ಒಂದು ಹಲಸಿನ ಕುರಿತಾದಂತಹ ಒಂದು ಕವಿಗೋಷ್ಠಿ ನಡೀತಿರುವಂಥದ್ದು ಇದೇ ಪ್ರಪ್ರಥಮ. ಅದರಿಂದಾಗಿ ಮತ್ತೊಮ್ಮೆ ಪುತ್ತೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಅಧ್ಯಕ್ಷನ ನೆಲೆಯಲ್ಲಿ ಸಂಘಟಕರಿಗೆ ನಾನು ಮತ್ತೊಮ್ಮೆ ಶುಭಾಶಯವನ್ನು ಕೋರ್ತಾ ಇದ್ದೇನೆ. ಮತ್ತು ಈಗಾಗಲೇ ಉಮಾಶಂಕರಿಯವರು, ಸುಹಾಸ್ ಮರಿಕೆಯವರ ಅಮ್ಮ, ಅವರು ಕೂಡ ಸದ್ದಿಲ್ಲದೆ ಅವರಷ್ಟಕ್ಕೆ ಬಂದು ನಾವು ಸಾಹಿತ್ಯ ಪರಿಷತ್ ಅಥವಾ ಇತರ ಸಂಘಟನೆಗಳು ಮಾಡುವ ಎಲ್ಲ ಕವಿಗೋಷ್ಠಿಗಳಲ್ಲಿ ಅವರು ಭಾಗವಹಿಸ್ತಾರೆ. ಎಲ್ಲಾದರೂ ಒಂದು ದೂರದಲ್ಲಿ ಒಂದು ಕಡೆ ಕೂತ್ಕೊಂಡಿರ್ತಾರೆ. ಅವರಷ್ಟಕ್ಕೆ ಅವರ ಹೆಸರನ್ನು ಕರೆಯುವಾಗ ವೇದಿಕೆಗೆ ಬರ್ತಾರೆ. ಅದೇ ರೀತಿಯಲ್ಲಿ ಕವನವನ್ನು ವಾಚಿಸಿ ಅವರಷ್ಟಕ್ಕೆ ಹೋಗ್ತಾರೆ. ಆದರೆ ಇವತ್ತು ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಸಂಘಟಕರ ನೆಲೆಯಲ್ಲಿ ಅವರು ಅತ್ಯಂತ ಸುಂದರವಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ನಿಮಗೆ ಗೌರವಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇನೆ. ಮಧ್ಯದಲ್ಲಿ ಅವರು ಹೇಳಿದರು ಹೆಚ್ಚು ಕಮ್ಮಿ ಆದರೆ ಕ್ಷಮಿಸಿ ಅಂತೇಳಿ. ನಿಜವಾಗಲೂ ಹೆಚ್ಚು ಕಮ್ಮಿ ಆಗಿದೆ, ಅದನ್ನು ನಾನಿಲ್ಲಿ ಹೇಳಲೇಬೇಕು. ಹೆಚ್ಚಾದದ್ದು ಏನಂತ ಹೇಳಿದರೆ ಅವರ ಪ್ರೀತಿ. ಈ ಕಾರ್ಯಕ್ರಮಕ್ಕೆ ಬಂದವರಿಗೆ ಆತಿಥ್ಯ ಅತ್ಯಂತ ಹೆಚ್ಚಾಗಿ ಕೊಟ್ಟಿದ್ದೀರಿ, ಬಂದವರಿಗೆ ಉಪಹಾರ ಕೊಟ್ಟಿದ್ದೀರಿ, ಆತಿಥ್ಯ ಕೊಟ್ಟಿದ್ದೀರಿ, ಗೌರವ ಕೊಟ್ಟಿದ್ದೀರಿ. ಇದೆಲ್ಲ ಹೆಚ್ಚಾಗಿದೆ. ಕಮ್ಮಿ ಆಗಿದೆ ಏನಂತೇಳಿದರೆ ಅದು ಕಮ್ಮಿ ಆಗಿದೆ. ಎಷ್ಟು ಬೇಕೋ ಅಷ್ಟೇ. ಎಲ್ಲ ಇಲ್ಲಿ ಆಗಮಿಸಿರುವಂತಹ 16 ಕವಿಗಳ ಒಂದು ಅವರ ಒಂದು ಇಂಟ್ರೊಡಕ್ಷನ್ ಅಥವಾ ಪರಿಚಯವನ್ನು ಅತ್ಯಂತ ಕಡಿಮೆ 4 ಪದಗಳಲ್ಲಿ ಅದನ್ನು ಮಾಡಿ ಮುಗಿಸಿದ್ದೀರಿ. ಅತ್ಯಂತ ಚುಟುಕಾಗಿದೆ. ಅದು ಕೂಡ ಅಭಿನಂದನೀಯ ಅಂತೇಳಿ ಹೇಳ್ತಾ ಇದ್ದೇನೆ. ಅನೇಕ ಈಗ ಹಲಸು ಮೇಳದ ಕವಿಗೋಷ್ಠಿಯ ಅಧ್ಯಕ್ಷತೆಯ ನೆಲೆಯಲ್ಲಿ 2 ಮಾತನಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಅನೇಕ ಕವಿಗೋಷ್ಠಿಯಲ್ಲಿ ಭಾಗವಹಿಸಿದ್ದೇನೆ, ನೀವೆಲ್ಲರೂ ಭಾಗವಹಿಸಿರ್ಬೋದು, ವಿಮರ್ಶೆಯನ್ನು ಮಾಡಿರ್ಬೋದು. 1 ಗಂಟೆ ಅಥವಾ 2 ಗಂಟೆ ನಾವು ವೇದಿಕೆಯಲ್ಲಿ ಕೂತ್ಕೊಳ್ಬೇಕಾಗ್ತದೆ. ಈ ಕೂತ್ಕೊಳ್ಳುವಾಗ ಬೇರೆ ಕವಿಗೋಷ್ಠಿಯಲ್ಲಿ ಕೂತ್ಕೊಳ್ಳಿಕ್ಕೂ ಇವತ್ತಿನ ಈ ಹಲಸು ಮೇಳದ ಹಲಸು ಕವಿಗೋಷ್ಠಿಯಲ್ಲಿ ಕೂತ್ಕೊಳ್ಳಿಕ್ಕೂ ತುಂಬ ಅಜಗಜಾಂತರ ವ್ಯತ್ಯಾಸ ಇದೆ. ಯಾಕಂತ ಹೇಳಿದರೆ ಈ ರಸ ಸಿದ್ಧಾಂತದಲ್ಲಿ ವಿಭಾವ ಅನುಭಾವ ವ್ಯಭಿಚಾರಿ ಭಾವ ಸಂಯೋಗಾತ್
ರಸ ನಿಷ್ಪತ್ತಿ ಅಂಥೇಳಿ ಹೇಳ್ತಾರೆ. ಯಾವುದಾದ್ರೂ ಒಂದು ಕವಿತೆಯನ್ನು ಕವನವನ್ನು ವಾಚಿಸುವಾಗ ಅದರಲ್ಲಿರುವಂತಹ ಒಂದು ಅನುಭವಗಳ ಒಂದು ಕೂಡುವಿಕೆಯಿಂದ ಅಲ್ಲಿ ಬೇರೆ ಬೇರೆ ನವರಸಗಳು ಉತ್ಪತ್ತಿಯಾಗ್ತದೆ. ಶೃಂಗಾರ, ಹಾಸ್ಯ, ಕರುಣ, ರೌದ್ರ, ವೀರ, ಭಯ, ಬಿಭಿಸ, ಅದ್ಭುತ, ಶಾಂತ ಇಂಥ ನವರಸಗಳು ಉತ್ಪನ್ನ ಆಗ್ತದೆ. ಆದರೆ ಈ ಕವಿಗೋಷ್ಠಿಯಲ್ಲಿ ಕವನ ವಾಚನ ಮಾಡುವ ಮೊದಲೇ ರಸ ಉತ್ಪತ್ತಿ ಆಗ್ತದೆ. ಯಾಕಂತೇಳಿದರೆ ಎಲ್ಲರೂ 16 ಕವಿಗಳು ವಾಚಿಸಿರುವಂತಹ ಈ ಕವಿಗೋಷ್ಠಿಯಲ್ಲಿ ಹಲಸಿನ ಕುರಿತಾದಂತಹ ಖಾದ್ಯಗಳ ಕುರಿತಾದಂಥ ರುಚಿಕರವಾದಂಥ ಖಾದ್ಯಗಳು, ಅದನ್ನು ತಯಾರು ಮಾಡುವಂಥ ಪಾಕದ ವಿಚಾರ ಇರ್ಬೋದು, ಅದರ ಸ್ವಾದ ಇರ್ಬೋದು, ಗಾತ್ರವರ್ಣನೆ ಇರ್ಬೋದು, ಖಾದ್ಯವನ್ನು ಯಾವ ರೀತಿ ನಾವು ತಯಾರು ಮಾಡ್ತೇವೆ, ಅದರಲ್ಲಿರುವಂಥ ಔಷಧೀಯ ಗುಣ ಇರ್ಬೋದು, ಅಥವಾ ಆ ಮರದ ಬಾಳಿಕೆ ಇರ್ಬೋದು, ಉಪಯೋಗ ಇರ್ಬೋದು, ಆ ಹಲಸಿನ ಮರ ಅಥವಾ ಹಲಸಿನ ಹಣ್ಣಿನಿಂದ ಬರುವ ಆದಾಯದ ವಿಚಾರ ಇರ್ಬೋದು, ಅದರಲ್ಲಿರುವಂಥ ಧಾರ್ಮಿಕ ವಿಚಾರಗಳಿರ್ಬೋದು, ಪಾಕ ತಯಾರಿ ಇರ್ಬೋದು, ಅಥವಾ ತಿನ್ನುವ ಸಂಭ್ರಮ, ಅದನ್ನು ತಿನ್ನಬೇಕಿದ್ರೆ ಯಾವ ರೀತಿ ನಾವು ಖುಷಿ ಪಡ್ತೇವೆ ಆ ಸಂಭ್ರಮ ಇರ್ಬೋದು, ಗುಣವಿಶೇಷಣ ಇರ್ಬೋದು. ಮಾತ್ರವಲ್ಲ, ಪರಿಸರಕ್ಕೆ ಯಾವ ರೀತಿಯ ಕೊಡುಗೆಗಳನ್ನು ಕೂಡ ಹಣ್ಣು ಅಥವಾ ಹಣ್ಣಿನ ಮರ ಕೊಡ್ತದೆ ಅಂತ ಹೇಳುವಂಥ ವಿಚಾರಗಳನ್ನು, ಹಲಸಿನ ವೈವಿಧ್ಯತೆಗಳನ್ನು ಕೂಡ ಇಲ್ಲಿ ಅತ್ಯಂತ ಸುಂದರವಾಗಿ ಪ್ರಸ್ತುತಪಡಿಸಿದ್ದಾರೆ. ಹೀಗೆ ರುಚಿಕರವಾಗಿ ಘಮಘಮಿಸುವಂತಹ ಕವನವನ್ನು ವಾಚನ ಮಾಡ್ತಾ ಇರುವಾಗ ಈ ವೇದಿಕೆಯಲ್ಲಿ ಅಧ್ಯಕ್ಷೀಯ ನೆಲೆಯಲ್ಲಿ ನಾನು ಕೂತು ನನ್ನ ಬಾಯಿಂದ ಒಂದು ಲಾಲಾರಸ ಬರದೇ ಇದ್ದರೆ ಅಥವಾ ರುಚಿಕರವಾದಂಥ ರಸ ಬರದೇ ಇದ್ದರೆ ನಿಜವಾಗಿಯೂ ಮನುಷ್ಯನೇ ಅಲ್ಲ, ಖಂಡಿತವಾಗಿ ನನಗೂ ಬಂದಿದೆ, ಅಥವಾ ಇಲ್ಲಿ ಬಂದಿರುವಂಥ ಪುತ್ತೂರಿನ ಎಲ್ಲ ಜನತೆಗೂ ಕೂಡ ಒಂದು ಅದರ ರುಚಿಯನ್ನು ಕಾಣಬೇಕು ಅಥವಾ ತಿನ್ನಬೇಕಂತ ಹೇಳುವಂಥ ಆಸೆಯು ಮೂಡಿರ್ಬೋದು ಅಂತೇಳಿ ನಾನು ಭಾವಿಸ್ತೇನೆ. ಒಟ್ಟಾರೆ ಇಲ್ಲಿ ಬಂದಿರುವಂಥ 16 ಕವಿಗಳು ಕೂಡ ಈ ಒಂದು ಹಲಸಿನ ವಿರಾಟ್ ರೂಪವನ್ನು ಇಲ್ಲಿ ಪ್ರಸ್ತುತಪಡಿಸಿದ್ದಾರೆ, ಅತ್ಯಂತ ಸುಂದರವಾಗಿ ವರ್ಣಿಸಿದ್ದಾರೆ. ಅದರ ವಿಮರ್ಶೆಯನ್ನು ನಾನು ಮಾಡಲಿಕ್ಕೆ ಹೋಗೋದಿಲ್ಲ. ಚುಟುಕಾಗಿ ಅವರಿಗೆ ಅರಿವಿಲ್ಲದೆ ನಮ್ಮ ಸುಹಾಸ್ ಮರಿಕೆಯವರು ಎಲ್ಲ 16 ಕವಿಗಳ ಕವಿತೆಯ ವಿಮರ್ಶೆಯನ್ನು ಕೂಡ ಮಾಡಿದ್ದಾರೆ. ಯಾಕೆಂದರೆ ಅಷ್ಟೊಂದು ಸುಂದರವಾಗಿ ಅವರು ಕವನ ವಾಚನವನ್ನು ಮಾಡಿದ್ದಾರೆ. ಶ್ರೀಯುತ ದಯಾನಂದ ರೈ ಕಾಸರಗೋಡು ಅವರು ಹಣ್ಣಾಗಬೇಕೆಂಬ ಒಂದು ಕವನವನ್ನು ವಾಚಿಸಿದರು. ಶ್ರೀಮತಿ ರೋಹಿಣಿ ಆಚಾರ್ಯ ಅವರು ಹಣ್ಣುಗಳಿಗೆ ಒಡೆಯ ಎಂಬ ಕವನವನ್ನು ವಾಚಿಸಿದ್ದಾರೆ. ಭಾರತಿ ಕೊಲ್ಲಮಜ್ಜೋಲು ಇವರು ಹಲಸು, ಇದರ ಬಗ್ಗೆ ಒಂದು ಹಲಸು ಎಂಬ ಶೀರ್ಷಿಕೆಯಲ್ಲಿ ಕವನವನ್ನು ವಾಚಿಸಿದರು. ಗಿರೀಶ್ ಪಿರೇಡ್ಕ ಇವರು ಹಲಸು ಹಣ್ಣು ತಿನ್ನು ಎಂಬ ಒಂದು ಕವನ. ಶ್ರೀಯುತ ನಾರಾಯಣ್ ಕುಮಾರ ನಮ್ಮ ಗ್ರಾಮ ಸಾಹಿತ್ಯ ಸಂಭ್ರಮದ ಒಂದು ಸಂಯೋಜಕರು, ಅವರು ಹಲವು ಸೊಗಸು ಎಂಬ ಕವನ ವಾಚನ ಮಾಡಿದರು. ಶ್ರೀಯುತ ಹಿರಿಯ ಪತ್ರಕರ್ತರಾದ ಜಯಾನಂದ ಪೆರಾಜೆ ಹಣ್ಣು ಹೆಣ್ಣು ಎಂಬ ಒಂದು ಕವನವನ್ನು ಪ್ರಸ್ತುತಪಡಿಸಿದರು. ಅತ್ಯಂತ ಸುಂದರವಾಗಿ ಎಲ್ಲ ಕವನಗಳು ಮೂಡಿಬಂದಿದೆ. ಅದೇ ರೀತಿಯಲ್ಲಿ ಶ್ರೀಮತಿ ಹೇಮಲತಾ ಸುಳ್ಯ ಸಾಕ್ಷಾತ್ಕಾರ ಎಂಬ ಒಂದು ಕವನವನ್ನು ವಾಚನ ಮಾಡಿದರು. ಶ್ರೀಮತಿ ಶ್ವೇತಾ ಆಚಾರ್ಯ ಇವರು ಹಲಸು ಆರೋಗ್ಯದ ಬಂಡಿ, ಅದೇ ರೀತಿಯಲ್ಲಿ ಸ್ನೇಹದ ಕೊಂಡಿ ಎಂಬ ಒಂದು ಕವನವನ್ನು ವಾಚನ ಮಾಡಿದರು. ಚುಟುಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರುವಂಥ AS ಭಾವ, ಅಬ್ದುಲ್ ಸಮದ್ ಭಾವ ಇವರು ಒಂದು 3 ಚುಟುಕುಗಳನ್ನು ಪ್ರಸ್ತುತಪಡಿಸಿದರು. ಶ್ರೀಮತಿ ವಿಂಧ್ಯ ಎಸ್ ರೈ ಇವರು ಫಲದ ನೀತಿ ಎಂಬ ಒಂದು ಕವನವನ್ನು ಪ್ರಸ್ತುತಪಡಿಸಿದರು. ಅವರು ಇಲ್ಲಿ ಬರುವಾಗ ಒಂದು ಕವನದ ಶೀರ್ಷಿಕೆಯನ್ನು ಹೊತ್ತುಕೊಂಡು ಬಂದಿದ್ದರು. ಆ ಕವನದ ಶೀರ್ಷಿಕೆಯನ್ನು ಇತರ 2 ಕವಿಗಳು ವಾಚಿಸಿದ ಕಾರಣ ಈ ವೇದಿಕೆಯಲ್ಲೇ ಅದನ್ನು ಶೀರ್ಷಿಕೆಯನ್ನು ಬದಲಾಯಿಸಿ ಫಲದ ನೀತಿ ಅಂತೇಳಿ ವಾಚಿಸಿದರು. ಅದೇ ರೀತಿಯಲ್ಲಿ ಶ್ರೀಮತಿ ರಶ್ಮಿತಾ ಸುರೇಶ್ ಜೋಗಿಬೆಟ್ಟು ಇವರು ಫಲ ಉಡುಗೊರೆ ಬಹಳ ಎಂಬ ಒಂದು ಕವನವನ್ನು ವಾಚಿಸಿದರು. ಶ್ರೀಮತಿ ದಿವ್ಯಾ ಪಿ ರೈ ಇವರು ಹಲಸು ಎಂಬ ಶೀರ್ಷಿಕೆಯಲ್ಲಿ, ಅದೇ ರೀತಿ ಎಮ್ಮೆಯ ಮುಸ್ತಫಾ ಬೆಳ್ಳರೆ ಹಣ್ಣುಗಳ ಜಾತ್ರೆಯಲ್ಲಿ ಎಂಬ ಕವನ. ಶ್ರೀಮತಿ ಸುನೀತಾ ಶ್ರೀರಾಮ್ ಕೊಯ್ಲಾ ಇವರು ವೃಕ್ಷಮಾತೆ ಹಲಸು ಅತ್ಯಂತ ದೈವಿಕ ಹೆಸರಿನ ಶೀರ್ಷಿಕೆಯಲ್ಲಿ ಕವನವನ್ನು ವಾಚನ ಮಾಡಿದರು. ಶ್ರೀಮತಿ ಉಷಾ ಭಟ್ ಇವರು ಹಲಸು ಮೇಳ ಎಂಬ ಕವನವನ್ನು ಹಾಡಿನ ರೂಪದಲ್ಲಿ ಪ್ರಸ್ತುತಪಡಿಸಿದರು. ಅದೇ ರೀತಿಯಲ್ಲಿ ನಮ್ಮ ಈ ಕಾರ್ಯಕ್ರಮದ ಸಂಯೋಜಕರಾಗಿರುವಂಥ ಶ್ರೀಮತಿ ಉಮಾಶಂಕರಿ ಮರಿಕೆಯವರು ಅತ್ಯಂತ ಸುಂದರವಾಗಿ ಒಂದು ಕವನವನ್ನು ಪ್ರಸ್ತುತಪಡಿಸಿ ಎಲ್ಲ 16 ಕವಿಗಳು ಕೂಡ ವಾಚಿಸಿರುವಂಥ ಕವನ ಅತ್ಯಂತ ಸುಂದರವಾಗಿ ಮೂಡಿಬಂದಿದೆ ಅಂತ ಈ ವೇದಿಕೆಯಲ್ಲಿ ಹೇಳ್ತಾ
ಎಲ್ಲ ಇಲ್ಲಿ ಬಂದಿರುವಂಥ ಎಲ್ಲ ಜನರ ಮನಸೂರೆಗೊಂಡಿದೆ ಅಂತ ಹೇಳಿ ಅತ್ಯಂತ ಧೈರ್ಯದಲ್ಲಿ ವಿಶ್ವಾಸದಲ್ಲಿ ನಾನು ಹೇಳ್ತಾ, ನಿಮ್ಮ ಮುಂದಿನ ಈ ಸಾಹಿತ್ಯದ ಬದುಕು ಇನ್ನಷ್ಟು ಎತ್ತರಕ್ಕೇರಲಿ, ಇನ್ನೂ ಹೆಚ್ಚಿನ ಸೇವಾ ಸಾಧನೆಗಳನ್ನು ನೀವು ಮಾಡಬೇಕಂತ ಹೇಳುವಂಥ ಒಂದು ಆಶಯದೊಂದಿಗೆ ಈ ಒಂದು ಸುಂದರವಾದ ಘಮಘಮಿಸುವ ರುಚಿಕರವಾದಂತಹ ಹಲಸು ಮೇಳಕ್ಕೆ ಪುತ್ತೂರು ತಾಲೂಕು ಸಾಹಿತ್ಯ ಪರಿಷತ್ತನ್ನು ಕೂಡ ಸೇರಿಸಿಕೊಂಡು ಇಲ್ಲಿ ಒಂದು ಅಧ್ಯಕ್ಷೀಯ ಸ್ಥಾನವನ್ನು ನೀಡಿರುವ ಸಂಘಟಕರಿಗೆ ಮತ್ತೊಮ್ಮೆ ಆಭಾರಿಯಾಗಿದ್ದೇನೆ. ವಂದನೆಗಳು. ಕೃತಜ್ಞತೆಗಳು ಸರ್. ಭಾಳ ಸುಂದರವಾಗಿ ಹಲಸು ಕವಿಗೋಷ್ಠಿಯ ಒಂದು ಸಮಾಪನವನ್ನು ಮಾಡಿದ್ದೀರಿ. ಮೊದಲಿಗೆ ಕವನವನ್ನು ವಾಚಿಸಿದ 5 ಕವಿಗಳಿಗೆ ನಮ್ಮ ಅಭಿನಂದನಾ ಪತ್ರವನ್ನು ನೀಡಬೇಕು ಅಂತ ಅಧ್ಯಕ್ಷರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಶ್ರೀಮತಿ ರಶ್ಮಿತಾ ಸುರೇಶ್ ಜೋಗಿಬೆಟ್ಟು ಇವರಿಗೆ ಅಧ್ಯಕ್ಷರು ನಮ್ಮ ಅಭಿನಂದನಾ ಪತ್ರವನ್ನು, ಸಾಹಿತ್ಯ ಪುಸ್ತಕವನ್ನು ನೀಡಿ ಅಭಿನಂದಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಮುಂದಕ್ಕೆ ಶ್ರೀಮತಿ ದಿವ್ಯಾ ಪಿ ಪೆರುವಾಜೆ ಇವರಿಗೆ ಕೂಡ ಅಧ್ಯಕ್ಷರು ಅಭಿನಂದನಾ ಪತ್ರವನ್ನು ನೀಡಬೇಕು. ಹಾಗೆ MA ಮುಸ್ತಫಾ ಬೆಳ್ಳಾರೆ ಅವರಿಗೆ ಕೂಡ ಅಭಿನಂದನಾ ಪತ್ರವನ್ನು ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಮುಂದಕ್ಕೆ ಶ್ರೀಮತಿ ಸುನೀತಾ ಶ್ರೀರಾಮ್ ಕೊಯ್ಲಾ ಅವರಿಗೆ ಕೂಡ ಹಲಸು ವೇದಿಕೆಯ ಅಭಿನಂದನಾ ಪತ್ರ. ಮುಂದಕ್ಕೆ ಉಷಾ ಭಟ್ ನವಚೇತನ ಇವರಿಗೆ ಕೂಡ ಹಲಸು ವೇದಿಕೆಯ ಅಭಿನಂದನಾ ಪತ್ರವನ್ನು ನೀಡಬೇಕು. ಈ ಹಲಸು ವೇದಿಕೆಯಲ್ಲಿ ಈ ಹಲಸು ಕವನ ವಾಚನ ಒಂದು ವಿನೂತನ ಅನುಭವ ಮತ್ತು ಹೊಸ ಅನುಭವವನ್ನು ನೀಡಿದೆ. ಈ ಪ್ರಪ್ರಥಮ ಬಾರಿಗೆ ಆಯೋಜನೆ ಮಾಡಿದ ಈ ಹಲಸು ಕವನ ವಾಚನವನ್ನು ಸಂಘಟಿಸುವಲ್ಲಿ ಪುತ್ತೂರು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ಶ್ರೀಯುತ ಪುತ್ತೂರು ಉಮೇಶ್ ನಾಯಕ್ ಅವರ ಕೊಡುಗೆ ಅಪಾರ. ನಮಗೆ ಹಲವಾರು ಸಂದರ್ಭದಲ್ಲಿ ಈ ಕಾರ್ಯಕ್ರಮ ಹೇಗೆ ಸಂಯೋಜನೆ ಆಗಬೇಕು ಅಂತ ನಾವು ಕೇಳಿಕೊಂಡಾಗ ಉತ್ತಮ ರೀತಿಯಲ್ಲಿ ಮಾರ್ಗದರ್ಶನವನ್ನು ನೀಡಿದ್ದಾರೆ. ಅವರಿಗೆ ನಮ್ಮ ಅಡಿಕೆ ಪತ್ರಿಕೆಯ ಸಹ ಸಂಪಾದಕರಾದಂಥ ನಾಕಾರಂತ ಪೆರಾಜೆಯವರು ನವತೇಜ ಟ್ರಸ್ಟಿನ ಪರವಾಗಿ ಪ್ರೀತಿಯ ಕಾಣಿಕೆಯನ್ನು ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ನಮ್ಮ ಕೊಡುಗೆ ಅದೊಂದು ಗ್ರಾಮ್ಯ ಕುಸುರಿ ಕಲ್ಪವೃಕ್ಷದ ಗೆರಟೆಯಿಂದ ಮಾಡಿದಂತಹ ಒಂದು ಕೊಡುಗೆ. ಇಲ್ಲಿಗೆ ಹಲಸು ಮೇಳದ ಹಲಸು ಕವನ ವಾಚನ ಸಂಪನ್ನವಾಯಿತು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.